ಹಿಮಾಚಲದೊಳಿರಲು ಆಗ ಮುನಿಯಂತೆ ತನ್ನೆಡೆಗೆ ನಡೆದಂದ ಭರತನಿಗೆ ಕೃಪೆಗೈದ ಪಾದುಕೆಗಳು. ಬಂಧುಗಳೇ, ತನ್ನ ಜನಕನ ಮಾತನ್ನು ನೆರವೇರಿಸುವುದಕ್ಕೆ ಪುತ್ರನಾದಂತಹ ಶ್ರೀರಾಮಚಂದ್ರ ಅಯೋಧ್ಯೆಯಿಂದ ವನವಾಸಕ್ಕೆ ಅಂತ ತೆರಳಿದವನು ಗಂಗಾ ನದಿಯ ಬಳಿಗೆ ಬಂದು ಅಲ್ಲಿ ಗುಹನ ಭೇಟಿಯನ್ನು ಮಾಡಿ ಗಂಗಾ ನದಿಯನ್ನು ದಾಟಿ ಭರದ್ವಾಜರ ಆಶ್ರಮವನ್ನು ಒಪ್ಪೋ ಹೊರಟು ಚಿತ್ರಕೂಟ ಪರ್ವತವನ್ನು ಸೇರಿಕೊಂಡು ಅಲ್ಲಿ ಎಲೆಮನೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ವಾಸಿಸುವುದಕ್ಕೆ ತೊಡಗಿದ್ದಾನೆ. ಶ್ರೀರಾಮಚಂದ್ರ ವನವಾಸಕ್ಕೆ ಹೊರಟು ಬಂದ ಮೇಲೆ ದಶರಥ ಮೃತಿಯನ್ನೈದಿದ್ದಾನೆ. ಆ ಸುದ್ದಿಯನ್ನು ಕೇಕಯದಲ್ಲಿರುವಂತಹ ಭರತನಿಗೆ ವಸಿಷ್ಠರು ಹೇಳಿ ಕಳುಹಿಸಿ ಭರತ ಅಯೋಧ್ಯೆಗೆ ಬಂದಿದ್ದಾನೆ. ಅಯೋಧ್ಯೆಯಲ್ಲಿ ಆದಂತಹ ಸ್ಥಿತ್ಯಂತರವನ್ನು ಕಂಡು ಅತ್ಯಂತ ದುಃಖಿತನಾದವನು ಭರತ. ತನ್ನ ಅಣ್ಣ ಕಾಡಿಗೆ ತೆರಳುವುದು ಅಂತಂದ್ರೇನು? ಅವನು ರಾಜ್ಯವನ್ನಾಳಬೇಕಾದವ, ತಾನು ರಾಜ್ಯವನ್ನಾಳುವುದಕ್ಕಿದ್ದವನಲ್ಲ. ಹೀಗೆ ನಿರ್ಣಯಿಸಿದಂತಹ ಭರತ ತಾನು ಕಾಡಿಗೆ ಹೋಗಿ ತನ್ನಣ್ಣನನ್ನು ಕರೆದುಕೊಂಡು ಬರ್ತೇನೆ ಎನ್ನುವ ಹಾಗೆ ಸಂಕಲ್ಪವನ್ನು ಮಾಡಿದ್ದಾನೆ. ದಶರಥನ ಉತ್ತರ ಷೋಡಶಾದಿ ಸಂಸ್ಕಾರ ಕಾರ್ಯಗಳೆಲ್ಲ ಮುಗಿದ ಮೇಲೆ ಮರು ದಿವಸವೇ ಭರತ ತಾನು ತನ್ನಣ್ಣನನ್ನು ಕರ್ಕೊಂಡು ಬರ್ತೇನೆ ಅಂತ ಹೊರಟು ನಿಂತರೆ ಅವನ ಜೊತೆಗೆ ಹೆಚ್ಚು ಕಡಿಮೆ ಇಡೀ ಅಯೋಧ್ಯೆಯೇ ಹೊರಟು ನಿಂತಿದೆ. ಚತುರಂಗ ಸೇನೆಯೂ ಕೂಡ ಹೊರಟಿದೆ. ಕರಿವಾದಿರಥ ಸೈನ್ಯ ಒಂದೇ ಮಾಗದರೆಲ್ಲ ಬರಲಿ ಹಿಂಗಡೆಯೊಳು. ಆ ಮೊದಲೈದಿ ರಾಘವನ ಚರಣ ಕಮಲಂಗಳಿಗೆರಗಿ ಬೇಡುವೆನು. ಆ ಮೊದಲೈದಿ ರಾಘವನ ಚರಣ ಕಮಲಂಗಳಿಗೆರಗಿ ಬೇಡುವೆನೆಂದು ಸಚಿವಂಗೆ ಪೇಳಿ ಭರತಂ ತರಿಸಿ ಪರಿಧಾನ ವಲ್ಕಲವಟ ಕ್ಷೀರಮಂ ಸಿರಿಮುಡಿಯ ಕಟ್ಟಿ ನಾರ್ಮಡಿಯುಟ್ಟು ಪೊರಮಟ್ಟನ ರಮನೆಯ ಬಿಟ್ಟು ಬರಿಗಾಲಿಂದೆ ಪೊರಮಟ್ಟನು ಭರತನ ಆ ಸ್ಥಿರ ಭಕ್ತಿ ಪರತರವಲ. ಹೊರಟ ಭರತ ನೋಡ್ತಾನೆ, ಏನಿದು? ಇವರೆಲ್ಲ ತನ್ನ ಜೊತೆಗೆ ಹೊರಟು ನಿಂತಿದ್ದಾರಲ್ಲ. ಅಬ್ಬ, ಶ್ರೀರಾಮಚಂದ್ರನ ಮೇಲೆ ಅವರಿಗೆ ಅದೆಂತಹ ಪ್ರೀತಿ, ಅದೆಂತಹ ಭಕ್ತಿ. ಮನಸ್ಸಿನಲ್ಲೇ ಸಂತೋಷವಾಯಿತು. ಹೌದಾದರೂ ಇವರೆಲ್ಲನ್ನೂ ತಾನು ಕರ್ಕೊಂಡು ಹೋಗಬೇಕು ಅಂತಾದರೆ ಅದಕ್ಕೆ ಕಾಲ ವಿಳಂಬವಾಗುವುದಿಲ್ವೇ? ತಾನು ಅಷ್ಟೆಲ್ಲ ಹೊತ್ತು ನಿಲ್ಲುವ ಹಾಗಿಲ್ಲ. ತನಗೆ ಆದಷ್ಟು ಬೇಗ ತನ್ನಣ್ಣನನ್ನು ಕಾಣಬೇಕು, ಅವನನ್ನು ಕರ್ಕೊಂಡು ಬರಬೇಕು. ಭರತನಿಗೆ ಅವಸರ ಇದೆ. ಇವರೆಲ್ಲ ಹೊರಟು ಅದು ಸಾಗಬೇಕು ಅಂತಾದರೆ ಅದೊಂದು ದೊಡ್ಡ ಮೆರವಣಿಗೆಯೇ ಆಗುತ್ತದೆ. ಆ ಕಾಲ ಎಷ್ಟು ತೆಗೆದುಕೊಂಡಿತು. ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತೆ ಚಿತ್ರಕೂಟಕ್ಕೆ ಮುಟ್ಟಬೇಕು ಅಂತಾದರೆ 3 ದಿವಸ ತೆಗೆದುಕೊಂಡಿದೆ. ಇನ್ನು ಭರತ ಇಷ್ಟು ಮಂದಿಯನ್ನು ಕರ್ಕೊಂಡು ಹೋಗುವುದು ಆಗುವುದಕ್ಕುಂಟೆ. ನೀವೆಲ್ಲ ಹಿಂದಿನಿಂದ ನಿಧಾನವಾಗಿ ಬನ್ನಿ, ನಮ್ಮ ಚತುರಂಗ ಸೇನೆಯೂ ನನ್ನನ್ನು ಹಿಂಬಾಲಿಸಲಿ. ನಾನು ಒಬ್ಬನೇ ಈಗ ಹೋಗ್ತೇನೆ ತನ್ನಣ್ಣನನ್ನು ಕಾಣುವುದಕ್ಕೆ. ತನ್ನ ಜೊತೆಗೆ ಯಾವ ಪರಿವಾರವೂ ಬೇಡ, ಯಾವ ವೈಭವವೂ ಬೇಡ. ಮಾತ್ರ ಅಲ್ಲ, ನಾನು ಹೋಗುವುದು ಕೂಡ ಹೇಗೆ? ಸರ್ವ ರಾಜೋಚಿತವಾದಂತಹ ಭೂಷಣಗಳಿಂದ ನನ್ನನ್ನು ಅಲಂಕರಿಸಿಕೊಂಡಲ್ಲ. ಹೇಗೆ ಶ್ರೀರಾಮಚಂದ್ರ ಲಕ್ಷ್ಮಣರು ಜಟಾವಲ್ಕಲಧಾರಿಗಳಾಗಿ ತೆರಳಿದ್ರೋ ಅದೇ ರೀತಿ ತಾನೂ ಜಟಾವಲ್ಕಲಧಾರಿಯಾಗುತ್ತೇನೆ. ಭರತನ ಸಂಕಲ್ಪ ಅದು. ಅದಕ್ಕೋಸ್ಕರವೇ ವಟವೃಕ್ಷದ ಆಲದ ಮರದ ಹಾಲನ್ನು ತರಿಸಿಕೊಂಡಿದ್ದಾನೆ. ಆ ಹಾಲನ್ನೇ ತಲೆಗೆ ಹಾಕಿದಾಗ ಅದರಲ್ಲಿರುವಂತಹ ಅಂಟಿನಿಂದ ತಲೆಗೂದಲೆಲ್ಲ ಅಂಟಂಟಾಗಿ ಒಂದು ಮುದ್ದೆ ಆಗುತ್ತದೆ. ಅದನ್ನೇ ಮುದ್ದೆ ಮಾಡಿ ಜಟೆಯನ್ನು ಕಟ್ಟಿದ್ದಾನೆ ತಲೆಯ ಮೇಲೆ. ವಲ್ಕಲವನ್ನು ತರಿಸಿ ಅದನ್ನೂ ಕೂಡ ಧರಿಸಿಕೊಂಡಿದ್ದಾನೆ.
ಹೀಗೆ ಜಟಾವಲ್ಕಲಧಾರಿಯಾಗಿ ಒಬ್ಬನೇ ಭರತ ಬರಿಗಾಲಿನಿಂದ ಹೊರಟಿದ್ದಾನೆ. ತಾನು ಕಾಲ್ನಡೆಯಲ್ಲೇ, ಅದು ಕಾಲಿಗೆ ಪಾದರಕ್ಷೆಗಳನ್ನು ಧರಿಸದೆ ತನ್ನಣ್ಣನನ್ನು ಕಾಣುವುದಕ್ಕೆ ಒಬ್ಬ ಯೋಗಿಯಂತೆ, ಒಬ್ಬ ವ್ರತಿಯಂತೆ ಭರತ ತನ್ನಣ್ಣನನ್ನು ಕಾಣುವುದಕ್ಕೆ ಹೋಗ್ತಾ ಇದ್ದಾನೆ. ಹಾಗಾದರೆ ಯೋಗಿಯೋ ವ್ರತಿಯೋ ಹಾಗೆ ನೋಡುವುದಕ್ಕೆ ಅಂತ ಹೋಗುವುದು ಎಲ್ಲಿಗೆ? ಸಾಮಾನ್ಯವಾಗಿ ದೇವರ ದರ್ಶನಕ್ಕೆ, ತೀರ್ಥಯಾತ್ರೆ ಹೋಗುವಾಗ. ಹಾಗಾದರೆ ಭರತನದೂ ತೀರ್ಥಯಾತ್ರೆಯೇ ಹೌದು. ಅದಕ್ಕಿಂತ ದೊಡ್ಡದು. ತನ್ನಣ್ಣ ಶ್ರೀರಾಮನನ್ನು ಕೇವಲ ಅಣ್ಣನನ್ನಾಗಿ ಕಂಡದ್ದಲ್ಲ ಭರತ, ಅವನನ್ನು ಪರತತ್ವವಾಗಿ ಕಂಡಿದ್ದಾನೆ. ಆ ಪರತತ್ವದ ದರ್ಶನಕ್ಕೆ ಹೋಗುವ ಭರತನ ಭಕ್ತಿಯೂ ಪರತರವಾದದ್ದಲ್ವೇ ಅಂತ ಕವಿ ಹೇಳ್ತಾನೆ. ಬಂದ ಭರತನ ಕಂಡು ಮುನಿ ಭರದ್ವಾಜ ಮುದತೆಯಿಂದ ಉನ್ನತ ಪೀಠದೊಳ್ಮಂಡಿಸೆನಲು ಆಗ ವಂದನಂ ಗೈದು ಮುನಿ ಬಂಗೆ ರಘುದೇವ ಕುಳ್ಳಿರ್ದ ದಿವ್ಯಾಸನದೊಳು ಆ ಮಂದಮತಿ ಮಂಡಿಪ್ಪುದು ಅತಿ ಘೋರಮಪಚಾರಮು. ಆ ರಘುದೇವ ಕುಳ್ಳಿರ್ದ ದಿವ್ಯಾಸನದೊಳು ಆ ಮಂದಮತಿ ಕುಳ್ಳಿಪ್ಪುದು ಅತಿ ಘೋರಮಪಚಾರಮೆಂದು ಭರತಂ ವ್ಯಜನದಿಂಬೀಸಿ ಪೀಠದೆಡೆ ನಿಂದು ಮುನಿಯಾತಿಥ್ಯವಂ ಪಡೆದು ಪೊರಮಟ್ಟನು ಆ ಮೌನಿಗಭಿವಂದಿಸಿ. ಅತ್ಯಂತ ವೇಗವಾಗಿಯೇ ನಡೆದುಕೊಂಡು ಹೋದಂತಹ ಭರತ ಸಂಜೆಯಾಗುವುದರ ಒಳಗೆ ಭರದ್ವಾಜಾಶ್ರಮವನ್ನು ಹೋಗಿ ಸೇರಿಕೊಂಡಿದ್ದಾನೆ. ಭರದ್ವಾಜಾಶ್ರಮವನ್ನು ಪ್ರವೇಶಿಸಿದರೆ ಮಹರ್ಷಿ ಭರದ್ವಾಜರು ಭರತನನ್ನು ಕಂಡು ಅವನ ಮನಸ್ಸಿನಲ್ಲಿ, ಅವನ ಆಂತರ್ಯದಲ್ಲಿ ಏನು ಭಾವವಿದೆ ಎನ್ನುವುದನ್ನು, ಅವನ ಮುಖ ಲಕ್ಷಣವನ್ನು ನೋಡಿದಾಕ್ಷಣೆ ತಿಳಿದುಕೊಂಡು ಬಿಡ್ತಾರೆ. ಅಬ್ಬಾ, ಎಂತಹ ತಮ್ಮ ಶ್ರೀರಾಮಚಂದ್ರನಿಗೆ! ಶ್ರೀರಾಮಚಂದ್ರನಿಗೆ ಯಾವ ವಿಧವಾದಂತಹ ಸ್ವಾಗತವನ್ನು ಮಹರ್ಷಿ ಭರದ್ವಾಜರು ಕೊಟ್ಟಿದ್ರೋ ಅದೇ ರೀತಿಯದಾದ ಸ್ವಾಗತವನ್ನು ಭರತನಿಗೂ ಕೊಡ್ತಾರೆ. ಒಳಗೆ ಕರೆಯಿಸಿಕೊಳ್ತಾರೆ. ಉನ್ನತವಾದಂತಹ ಆಸನವೊಂದರಲ್ಲಿ ಮಂಡಿಸಬೇಕು ಅಂತ ಭರದ್ವಾಜ ಮಹರ್ಷಿಗಳು ಭರತನಲ್ಲಿ ಕೇಳಿಕೊಂಡಾಗ ಭರತ ಕೇಳ್ತಾನೆ, ಇಲ್ಲಿಗೆ ನಮ್ಮ ಅಣ್ಣನೂ ಬಂದಿದ್ದನಲ್ವೇ, ಅಣ್ಣ ಬಂದಾಗ ಎಲ್ಲಿ ಕುಳಿತುಕೊಂಡ ಅಂತ ಕೇಳ್ತಾನೆ. ಆವಾಗ ಭರದ್ವಾಜ ಮಹರ್ಷಿಗಳು ಹೇಳ್ತಾರೆ, ನಿನ್ನಣ್ಣ ಶ್ರೀರಾಮಚಂದ್ರನೂ ಇದೇ ಆಸನದಲ್ಲಿ ಕುಳಿತುಕೊಂಡ. ಆಗ ಭರತ ಆಡುವ ಮಾತು, ಸ್ವಾಮಿ, ನನ್ನನ್ನೂ ಅದೇ ಪೀಠದಲ್ಲಿ ಕುಳಿತುಕೊಳ್ಳಿ ಅಂತ ಹೇಳ್ತೀರಲ್ಲ. ನನ್ನ ಅಣ್ಣ ಕುಳಿತಂತಹ ಆಸನ ನನಗೆ ಮುಟ್ಟಿ ವಂದಿಸುವುದಕ್ಕೆ ಯೋಗ್ಯವೇ ಹೊರತು ನಾನದರ ಮೇಲೆ ಕುಳಿತುಕೊಳ್ಳುವವನಲ್ಲ. ನಾನು ಕುಳಿತುಕೊಳ್ಳಲಾರೆ. ಬದಲಾಗಿ ಎಲ್ಲಿ ನಮ್ಮಣ್ಣ ಕುಳಿತನೋ ಆ ಪೀಠಕ್ಕೆ ನಾನು ನನ್ನ ಸೇವೆಯನ್ನು ಮಾಡುತ್ತೇನೆ ಎನ್ನುವ ಹಾಗೆ ಹೇಳಿ ಬೀಸಣಿಗೆಯೊಂದನ್ನು ತರಿಸಿ ಆ ಬೀಸಣಿಗೆಯಿಂದ ಶ್ರೀರಾಮಚಂದ್ರ ಕುಳಿತ ಪೀಠಕ್ಕೆ ಗಾಳಿ ಹಾಕ್ತಾನೆ ಭರತ. ಅಲ್ಲಿ ಶ್ರೀರಾಮಚಂದ್ರನು ಇಲ್ಲ, ಅವ ಎದ್ದು ಹೋಗಿದ್ದಾನೆ. ಆದರೂ ಅವ ಕುಳಿತ ಪೀಠ ಅಲ್ವೇ, ಅದಕ್ಕೆ ಗಾಳಿಯನ್ನು ಹಾಕ್ತಾನೆ, ತನ್ನ ಅಣ್ಣನ ಆತ್ಮ ತಂಪಾಗಲಿ ಎನ್ನುವ ಭಾವನೆಯಿಂದ. ಎಂತಹ ಭರತ! ಭರದ್ವಾಜ ಮಹರ್ಷಿಗಳದನ್ನು ನೋಡ್ತಾರೆ. ಹಾಗಾದರೆ ಎಲ್ಲಿ ಕುಳಿತುಕೊಳ್ಳುತ್ತಿ ಭರತ? ನಾನು ಕುಳಿತುಕೊಳ್ಳುವುದೇ ಇಲ್ಲ. ನನ್ನಣ್ಣ ಎಲ್ಲಿ ಕುಳಿತನೋ ಆ ಪೀಠದ ಬುಡದಲ್ಲಿ ನಾನು ಕೈ ಮುಗಿದು ನಿಂತುಕೊಳ್ತೇನೆ. ಅಲ್ಲೇ ಪೀಠದ ಬಳಿಯಲ್ಲಿ ನಿಂತುಕೊಂಡು ಮಹರ್ಷಿಗಳು ಕೊಟ್ಟಂತಹ ಆತಿಥ್ಯವನ್ನೆಲ್ಲ ಸ್ವೀಕರಿಸಿ ಅವರಿಂದಲೇ ಚಿತ್ರಕೂಟದ ದಾರಿಯನ್ನು ತಿಳ್ಕೊಂಡು ಅವರ ಆಶೀರ್ವಾದವನ್ನು ಪಡೆದು ಹೊರಡ್ತಾನೆ ಭರತ. ಓಂ ನಮೋ ರಾಮ ರಘುರಾಮ ಜಾನಕಿ ರಾಮ. ಓಂ ನಮೋ ರಾಮ ಸಂಗರ ಭೀಮ ಶುಭ ನಾಮ. ಓಂ ನಮೋ ರಾಮ ಸದ್ಗುಣ ರತ್ನಧಾಮ ಭಾಸ್ಕರ ಕುಲೋದ್ಧಾಮ ರಾಮ. ಓಂ ನಮೋ ರಾಮ
ಸುತ್ರಾಮ ಸಮನಿಸೀಮಾ. ಓಂ ನಮೋ ರಾಮ ರಾಮ ಎಂದು ರಾಮ ರಘುರಾಮ ಜಾನಕಿ ರಾಮ ರಾಮ ಸಂಗರ ಭೀಮ ಶುಭ ನಾಮ ರಾಮ ಸದ್ಗುಣ ರತ್ನಧಾಮ ಭಾಸ್ಕರ ಕುಲೋದ್ಧಾಮ ರಾಮ ರಾಮ ದಶರಥ ರಾಮ ಸುಪ್ರೇಮ ರಾಮ ಸುತ್ರಾಮ ಸಮನಿಸೀಮಾ. ರಾಮ 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 ಎಂದು ಉಸುರುಸಿರ್ಗಳುಳ್ ನುಡಿದು ಮುನ್ನಡೆದ ನಾಗಳ್ ರಾಕ್ಷರೋಚ್ಚಾರದಿ ಪಾಪ ನಿರ್ಗಮಬಹುದು. ಮಾಕ್ಷರೋಚ್ಚಾರದಿ ಮರಳದ ಧೂತನುವಿಂಗೆ ರಾಕ್ಷರಂ ಪರಮಾತ್ಮ ನಾಮಂ ಮಾ ಅಕ್ಷರಂ ಜೀವಾತ್ಮ ನಾಮಮಕುಂ. ರಾಕ್ಷರಂ ಮಾಕ್ಷರಂ ರಾಮನಕ್ಷರನೆಂದುಂ ಈ ಕ್ಷಿತಿಯುಳ್ ಆದ್ವಯಾಕ್ಷರ ಮಂತ್ರದಿಂದ ಆತ್ಮ ಸಾಕ್ಷಾತ್ಕರಿಪುದು. ಆ ರಾಮನಂ ತೋರು ರಾಮನಂ ತೋರು ಎಂದು ವನದೇವಿ ಗೆರಗಿ ಭರತೋ. ರಾಮ ರಾಮ ಎಂದು ಸಿರುಸಿರ್ಗಳೊಳ್ ನುಡಿದು ಮುನ್ನಡೆದ ನಾಗಳ್. ರಾಮ 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 ಉಸಿರು ಉಸಿರುಗಳಲ್ಲಿ ಕೇಳಿ ಬರುವಂತಹದ್ದು ಈ ಧ್ವನಿಯಂತೆ. ಭರದ್ವಾಜರು ಸೂಚಿಸಿದರಲ್ಲ, ಇದೇ ದಾರಿಯಾಗಿ ಹೋಗು ಭರತ, ಚಿತ್ರಕೂಟಕ್ಕಿದು ಸಾಗುತ್ತದೆ. ಆ ವನ ಪ್ರದೇಶವನ್ನು ಹೋಗುವ ಮೊದಲು ಆ ವನ ಪ್ರದೇಶಕ್ಕೆ ಸಾಷ್ಟಾಂಗ ವಂದಿಸಿದನಂತೆ ಭರತ. ತನ್ನಣ್ಣ ನಡೆದು ಹೋದ ದಾರಿಯದು. ಆ ದಾರಿಯಲ್ಲಿ ತಾನೂ ಹೆಜ್ಜೆ ಇಡುವುದಕ್ಕೆ ತೊಡಗಿದ್ದಾನೆ, ಅಣ್ಣನನ್ನು ಕಾಣುವುದಕ್ಕೆ. ಆದರೆ ಹೆಜ್ಜೆ ಹೆಜ್ಜೆಗೂ ಕೂಡ ರಾಮನಾಮವನ್ನು ಉಚ್ಚರಿಸ್ತಾ ಇದ್ದಾನೆ. ಕೇವಲ ಬಂಧು ದರ್ಶನಕ್ಕೆ ಹೋಗುವುದಲ್ಲ ಸಂಭ್ರಮದಿಂದ ಭರತ, ಅವ ದೇವರ ದರ್ಶನಕ್ಕೆ ಹೋಗುತ್ತಾ ಇದ್ದಾನಲ್ವೇ. ಪಂಢರಾಪುರಕ್ಕೆ ಯಾತ್ರೆಯನ್ನು ಹೋಗುವಂತಹ ಮಂದಿ ಆ ಯಾತ್ರೆ ಹೋಗುವ ಸಂದರ್ಭದಲ್ಲಿ ಅವರು ಮಾಡುವ ಕೀರ್ತನೆಗಳನ್ನು ನಾವು ನೋಡುತ್ತೇವೆ. ಅವರು ದಾರಿಯುದ್ದಕ್ಕೂ ಕೂಡ ಭಜನೆಯನ್ನು ಮಾಡುತ್ತಾ ಹೋಗುತ್ತಾರೆ. ರಂಗನಾಥನ ನಾಮವನ್ನು ಉಚ್ಚರಿಸ್ತಾ ಹೋಗುತ್ತಾರೆ. ಅವರ ಉಸಿರು ಉಸಿರಿನಲ್ಲಿ ಶ್ರೀರಂಗನ ಹೆಸರಿರ್ತದೆ. ಭರತನ ಉಸಿರು ಉಸಿರಲ್ಲಿ ಶ್ರೀರಾಮನ ಹೆಸರು. ಅದು ಸಹಜವಾಗಿಯೇ ಬರ್ತದೆ, ಪ್ರಯತ್ನಪೂರ್ವಕವಾಗಿ ಭರತ ಉಚ್ಚರಿಸುವುದಲ್ಲ. ತಿಳಿದವರು ಹೇಳ್ತಾರೆ, ರಾ ಎನ್ನುವ ಅಕ್ಷರ ಉಚ್ಚರಿಸುವಾಗ ಆ ನಿಶ್ವಾಸದ ಜೊತೆಗೆ ಹೋಗುತ್ತದೆಯಂತೆ ಮೈಯ ನಮ್ಮ ಮನಸ್ಸಿನ ಒಳಗೆ ತುಂಬಿರುವ ಪಾಪಗಳೆಲ್ಲವೂ ಕೂಡ ದೂರವಾಗುತ್ತದೆ. ರಾ ಅಂತ ಹೇಳುವಾಗ ಬಾಯಿ ತೆರೆಯುತ್ತೇವಲ್ಲ, ಪಾಪಗಳೆಲ್ಲ ನಿರ್ಗತವಾಗುತ್ತವೆ, ದೂರವಾಗುತ್ತವೆ ಅಂತ. ಮ ಎನ್ನುವ ಎರಡನೇ ಅಕ್ಷರವನ್ನು ಉಚ್ಚರಿಸಿದಾಗ ನಮ್ಮ ತುಟಿಗಳು ಮುಚ್ಚಿಕೊಳ್ಳುತ್ತವೆ, ಬಾಯಿ ಮುಚ್ಚಿಕೊಳ್ಳುತ್ತದೆ. ಯಾವ ಪಾಪವೂ ಕೂಡ ಮತ್ತೆ ಒಳಗೆ ಪ್ರವೇಶಿಸುವುದಕ್ಕಿಲ್ಲ. ಪ್ರತಿ ರಾಮ ಶಬ್ದಕ್ಕೂ ಈ ರೀತಿಯಲ್ಲಿ ರಾಮ ರಾಮ ರಾ ಎನ್ನುವುದು ಅದು ದೇವಾಕ್ಷರ ಅಂತ ಕರೆಯಲ್ಪಟ್ಟರೆ, ಮಾ ಎನ್ನುವುದು ಅದು ಜೀವಾಕ್ಷರ. ಒಬ್ಬ ದೇವ ಭಗವಂತ, ಇನ್ನೊಬ್ಬ ಜೀವ ಮರ್ತ್ಯರಾದಂತಹ ನಾವುಗಳು. ದೇವ ರಾಮನಿದ್ದಾನೆ, ಜೀವನಾಗಿ ಭರತನಿದ್ದಾನೆ. ಹಾಗಾದರೆ ರಾಮ ಎನ್ನುವ ಆ ಎರಡು ಅಕ್ಷರಗಳ ಒಂದು ಮಂತ್ರದಲ್ಲಿ ಆತ್ಮ ಮತ್ತು ಜೀವಾತ್ಮರ, ದೇವಾತ್ಮ ಪರಮಾತ್ಮ ಮತ್ತು ಜೀವಾತ್ಮರ ಆ ಒಂದು ಸುಂದರವಾದಂತಹ ಸಂಯೋಗವನ್ನು ಕಾಣುತ್ತೇವೆ. ಅಂತಹ ಉತ್ತಮವಾದ ಮಂತ್ರ, ತಾರಕ ಮಂತ್ರ ಶ್ರೀರಾಮ ರಾಮ ರಾಮ ಎನ್ನುವಂತಹ ಮಂತ್ರ. ಅದನ್ನು ನಿರಂತರವಾಗಿ ಉಚ್ಚರಿಸುವುದರಿಂದ ಆತ್ಮ ಸಾಕ್ಷಾತ್ಕಾರವಾಗುತ್ತದೆಯಂತೆ. ಭರತ ಅದೇ ಮಂತ್ರವನ್ನು ಜಪಿಸ್ತಾ 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 ಸಾಗುತ್ತಾ ಇದ್ದಾನೆ ಚಿತ್ರಕೂಟದ ಕಡೆಗೆ. ಕರಿಹಯವರೂತ ಸೈನಿಕ ಗಣಂ ಬರ್ಪುದಂ ಗಿರಿ ಮಧ್ಯ
ಪರಿಕಿಸೆ ಕರಿ ಹಯ ವರೂತ ಸೈನಿಕ ಗಣಂ ಬರ್ಪುದಂ ಗಿರಿ ಮಧ್ಯದಿಂ ಕೇಳುವ ಕೋಲಾಹಲ ಧ್ವನಿಯ ಪರಿಕಿಸೆ ಶರಾಸನವನೆತ್ತಲ ಲಕ್ಷ್ಮಣಂ ತಾಳು ತಾಳೆನಲು ರಾಮವು ಪರಮ ಮಂಗಳ ನಾಮ ರಾಮ ಸೀತಾರಾಮ ಶರಣಾಗತೋಸ್ಮಿ ಮಾಂ ಪಾಹಿ ರಾಮ 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 ಎಂಬ ಪರಿಚಿತ ಧ್ವನಿಗೇಳ್ತುದಾಗಳ್ ಈರ್ವರು ನಡೆದರ್ ಎಲೆ ಮನೆಯ ಬಳಿಗೆ ಹೀಗೆ ಭರತನಾದರೂ ರಾಮ 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 ಮಾಂ ಪಾಹಿ ಸೀತಾರಾಮ ಮಾಂ ಪಾಹಿ ಅಂತ ಹೇಳುತ್ತಲೇ ನಡೆದುಕೊಂಡು ಸಾಗ್ತಾ ಇದ್ದರೆ ಹಿಂಬಾಲಿಸಿ ಬರ್ತಾ ಇದ್ದಂತಹ ಸೇನೆಯೂ ಈಗಾಗಲೇ ಅಲ್ಲಿಗೆ ಬಂದು ಸೇರಿಕೊಂಡಿದೆ. ಅದರಲ್ಲಿ ಆನೆಗಳ ಸಮೂಹ ಇದೆ, ಕುದುರೆಗಳ ತಂಡವಿದೆ, ಪದಾತಿಗಳಿದ್ದಾರೆ, ರಥಗಳೂ ಕೂಡ ಇದ್ದಾವೆ. ಆಮೇಲೆ ಅಯೋಧ್ಯೆಯ ಬಹಳಷ್ಟು ಮಂದಿ ಪ್ರಜೆಗಳೆಲ್ಲ ಸಂದೋಹವಾಗಿ ಬಂದಿದ್ದಾರೆ. ಅವರೆಲ್ಲ ಆ ವನ ಪ್ರದೇಶಕ್ಕೆ ಬಂದಾಗ ಅಲ್ಲೆಲ್ಲ ಕೋಲಾಹಲವಾಗದೇ ಉಳಿಯುತ್ತದೆಯೇ? ವಿಪರೀತವಾದಂತಹ ಕೋಲಾಹಲ ಆ ವನದ ತುಂಬೆಲ್ಲ ಉಂಟಾಯಿತು. ಆ ಹೊತ್ತಿಗೆ ಚಿತ್ರಕೂಟದ ಎತ್ತರದ ತುದಿಯಲ್ಲಿ ಎಲೆಮನೆಯನ್ನು ಕಟ್ಟಿ ವಾಸ ಮಾಡ್ತಾ ಇದ್ದಂತಹ ಶ್ರೀರಾಮ ಸೀತಾ ಲಕ್ಷ್ಮಣರು, ಸೀತಾದೇವಿ ಎಲೆಮನೆಯ ಒಳಗೆ ಇದ್ದಾಳೆ. ರಾಮ ಲಕ್ಷ್ಮಣರು ಆಹಾರವನ್ನು ತರುವುದಕ್ಕೆ ಅಂತ ಕಾಡಿನಲ್ಲಿ ಧನುಷರಾದಿಗಳನ್ನು ಧರಿಸಿ ಸುತ್ತಾಡ್ತಾ ಇದ್ದಾರೆ ಪರ್ವತದ ತುದಿಯಲ್ಲಿ. ಹಾಗೆ ಸುತ್ತಾಡ್ತಾ ಇದ್ದಾಗ ಲಕ್ಷ್ಮಣನಿಗೆ ಪಕ್ಕನೆ ಕೇಳಿಸಿತು. ಏನದು? ಈ ಕೋಲಾಹಲದ ಧ್ವನಿ. ಯಾವಾಗ ಈ ಕೋಲಾಹಲದ ಧ್ವನಿ ಕೇಳಿಸಿತೋ ಲಕ್ಷ್ಮಣ ಆ ಕ್ಷಣಕ್ಕೆ ಜಾಗೃತನಾದ. ಏನೋ ಅಪಾಯದ ಮುನ್ಸೂಚನೆ ಅದು. ಯಾವತ್ತೂ ಶಾಂತವಾಗಿ ಕೇವಲ ಕಾಡಿನ ಮೃಗಗಳ ಧ್ವನಿಯನ್ನು ಮಾತ್ರ ಕೇಳ್ತಾ ಇದ್ರೆ ಅಸಹಜವಾದಂತಹ ಗೊಂದಲ ಕೋಲಾಹಲ ವನಪ್ರದೇಶದಲ್ಲಿ ಉಂಟಾಗಿದೆಯಲ್ಲ, ಹಾಗೇನಾದರೂ ನಮಗೆ ಅಪಾಯ ಉಂಟಾಗುವಂತಿದ್ರೆ ನಾವದನ್ನು ಎದುರಿಸುವುದಕ್ಕೆ ಸಿದ್ಧರಾಗಬೇಕು ಎನ್ನುವ ಕಾರಣಕ್ಕೆ ಲಕ್ಷ್ಮಣ ಕೈಯ ಧನುಸ್ಸನ್ನು ಎತ್ತಿ ಹಿಡಿದ, ಬತ್ತಳಿಕೆಯಿಂದ ಬಾಣವನ್ನು ಕೂಡ ತೆಗೆದ. ಅದು ರಾಮನ ಗಮನಕ್ಕೆ ಹೋಯಿತು. ಶ್ರೀರಾಮಚಂದ್ರ ಹೇಳ್ತಾನೆ, ನಿಲ್ಲು ಲಕ್ಷ್ಮಣ ನಿಲ್ಲು. ಏನಣ್ಣ, ಯಾಕೆ ನಿಲ್ಲಬೇಕು? ಗೊಂದಲ ಕೇಳ್ತಾ ಉಂಟು, ಯಾರೋ ಬಂದಿದ್ದಾರೆ ವನಕ್ಕೆ, ದೊಡ್ಡ ಸೈನ್ಯವೇ ಬಂದ ಹಾಗೆ ಕಾಣುತ್ತಾ ಉಂಟು, ಅವರನ್ನೆಲ್ಲ ಎದುರಿಸಬೇಡುವೆ? ಆದರೆ ನಿಲ್ಲು ರಾಮ, ನಿಲ್ಲು ಲಕ್ಷ್ಮಣ. ಆ ಕೋಲಾಹಲದ ಧ್ವನಿಯ ಒಳಗೂ ಕೂಡ ಕೇಳಿ ಬರ್ತಾ ಇರುವಂತಹ ಒಂದು ಮಧುರವಾದ ಧ್ವನಿಯನ್ನು ಗಮನಿಸು ಲಕ್ಷ್ಮಣ. ಶ್ರೀರಾಮಚಂದ್ರನ ಕಿವಿಗೆ ಬಿದ್ದದ್ದು ಆ ಧ್ವನಿ, ಲಕ್ಷ್ಮಣನ ಕಿವಿಗೆ ಬಿದ್ದದ್ದು ಸೇನೆಯ ಕೋಲಾಹಲದ ಧ್ವನಿ. ಆ ಗರ್ಜನೆಗಳು, ಆ ದೊಡ್ಡ ಶಬ್ದಗಳ ಸಂದೋಹದ ನಡುವೆಯೂ ಶ್ರೀರಾಮಚಂದ್ರನಿಗೆ ಕೇಳಿಸಿತಲ್ಲ ಭರತನ ಮಧುರವಾದ ಧ್ವನಿ. ಯಾವ ಧ್ವನಿಯದು? ರಾಮ ಸೀತಾರಾಮ ಮಂಗಳಮಯವಾಗಿ ಭರತ ಕರೆಯುವಂತಹ ತನ್ನ ನಾಮಾವಳಿಗಳು. ರಾಮ ಲೋಕಾಭಿರಾಮ, ಜಗದಾಭಿರಾಮ, ರಾಮ ರಾಮ ಪಾಹಿಮಾಂ ಪಾಹಿಮಾಂ. ಕೌರವನ ರಾಜ್ಯ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಆಗುತ್ತಾ ಇದ್ದಂತಹ ಸಮಯದಲ್ಲಿ ದ್ರೌಪದಿ ಅಳುತ್ತಾಳೆ. ಇಡೀ ಸಭೆ ಬಹಳಷ್ಟು ಮಂದಿ ಅದನ್ನು ನೋಡಿ ಆನಂದಿಸ್ತಾ ಇದ್ದಾರೆ, ಕೇಕೆ ಹಾಕಿ ನಗುತ್ತಾ ಇದ್ದಾರೆ ಕೌರವನ ಕಡೆಯವರು. ಆಗ ದ್ರೌಪದಿ ಕರೆದ ಕರೆ ಗೋವಿಂದ ಗೋವಿಂದ ಕೇಳಿಸಿತಲ್ಲ. ಯಾರಿಗೆ? ಆ ಭಗವಂತನಿಗೆ, ಶ್ರೀಕೃಷ್ಣನಿಗೆ. ಎಲ್ಲಿಂದಲೋ ಕರೆದ. ಎಷ್ಟು ಕ್ಷೀಣವಾದ ಧ್ವನಿಯಾದರೂ ಕೂಡ ಭಗವಂತನಿಗೆ ಕೇಳಿಸದೆ ಇರುವುದಿಲ್ಲ. ಸೇನೆಯ ಕೋಲಾಹಲದ ಮಧ್ಯೆಯೂ
ಜಡೆಗಟ್ಟಿವಲ್ ಕಲವನುಟ್ಟು ಜಡೆಗಟ್ಟಿವಲ್ ಕಲವನುಟ್ಟು ದಟ್ಟಿಯ ಕಟ್ಟಿ ಮುಡಿಗಿಟ್ಟು ಪರಿವಟ್ಟವಂ ನೆಟ್ಟದಿಟ್ಟಿಯಿಂದ ಅಡಿಮೆಟ್ಟು ಮೆಟ್ಟಿಂಗೆ ಮೈಯಿಟ್ಟು ಮಟ್ಟಬ ಸಂಗಟ್ಟದಟ್ಟುಳಿಗೆ ಸಂಗಡಿಸಿ ಬೆಟ್ಟದ ಮೆಟ್ಟಿಲುಗಳ ಮೆಟ್ಟಿ ಮುನ್ನಡೆಯಿಟ್ಟು ಮಾಂಗಿರೀಶನ ನೆನೆದು ಕರಯುಗವ ಮುಡಿಯ ಮೇಲ್ ತುದಿಗಿಟ್ಟಿ ಭರತನಂ ಶ್ರೀರಾಮನತಿ ದೂರದೊಳ್ಕಂಡನು ಭರತನಂ ಶ್ರೀರಾಮನ್ ಅತಿ ದೂರದೊಳ್ಕಂಡನು ನೋಡ್ತಾನೆ ಶ್ರೀರಾಮಚಂದ್ರ, ಲಕ್ಷ್ಮಣ ನೋಡಲ್ಲಿ. ಲಕ್ಷ್ಮಣನೂ ಅಲ್ಲಿಯೇ ನೋಡ್ತಾ ಇದ್ದಾನೆ. ಏನು ನೋಡ್ತಾ ಇದ್ದಾರೆ ಅವರಿರುವರು? ಇವನು ಭರತನೇ. ತಲೆಯ ಮೇಲೆ ಜಟೆಯನ್ನು ಸುತ್ತಿ ಕಟ್ಟಿದ್ದಾನೆ ಋಷಿಗಳ ಹಾಗೆ. ನಾರು ಮಡಿಯನ್ನುಟ್ಟಿದ್ದಾನೆ. ಅದಕ್ಕನುಕೂಲವಾಗಿ ಉತ್ತರೀಯ ಹೆಗಲಲ್ಲಿ ಧರಿಸಿಕೊಳ್ಳಬೇಕಾದ್ದನ್ನು ತನಗೆ ನಡೆಯುವುದಕ್ಕೆ ವೇಗವಾಗಿ ಸಾಗುವುದಕ್ಕನುಕೂಲವಾಗಲಿ ಎನ್ನುವ ಕಾರಣಕ್ಕೆ ಅದನ್ನು ಜಟ್ಟಿಯಂತೆ ಸೊಂಟಕ್ಕೆ ಕಟ್ಟಿದ್ದಾನೆ. ಹಾಗೆ ಕಟ್ಟಿಕೊಳ್ಳುವುದಕ್ಕೆ ಕಾರಣ ಏನು? ಮೆಟ್ಟು ಮೆಟ್ಟಿಗೆ ಅವ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಪಾದ ನಮಸ್ಕಾರ ಎನ್ನುವ ಹಾಗೆ. ಅಂದರೆ ಒಂದು ಪಾದವನ್ನು ಮುಂದೆ ಇಟ್ಟು ಸಾಗಿ ಅಲ್ಲಿ ಒಂದು ನಮಸ್ಕಾರ ಮಾಡುವುದು, ಮತ್ತೆ ಮತ್ತೊಂದು ನಮಸ್ಕಾರ, ಮತ್ತೊಂದು ನಮಸ್ಕಾರ. ಒಂದೊಂದು ಹೆಜ್ಜೆಯನ್ನು ಇಡುವ ಮೊದಲೂ ಕೂಡ ತಾನು ಹೆಜ್ಜೆಯನ್ನಿಡುವ ಆ ನೆಲಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ 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 ಒಂದೊಂದೇ ಮೆಟ್ಟಿಲನ್ನು ಏರ್ತಾ ಇದ್ದಾನೆ. ಆ ಹೊತ್ತಿಗೆ ಭರತ ಈ ರೀತಿಯಲ್ಲಿ ನಿಧಾನವಾಗಿ ಸಾಗುತ್ತಾ ಇದ್ದರೆ ಹಿಂದಿನ ಪರಿಜನವೂ ಬಂದು ಸೇರಿಕೊಳ್ತಾ ಉಂಟು. ಅವರ ಕಡೆಗೆ ಭರತನಿಗೆ ಲಕ್ಷ್ಯ ಇಲ್ಲ. ಅವನಾದರೂ ಪರಮ ಭಕ್ತಿಯಿಂದ ತನ್ನ ಎರಡೂ ಕೈಗಳನ್ನು ಜೋಡಿಸಿ ಅದನ್ನು ತಲೆಯ ಮೇಲೆ ಧರಿಸಿಕೊಂಡಿದ್ದಾನೆ ಮುಕುಳಿತ ಹಸ್ತನಾಗಿ. ಆ ಕೈ ಮುಗಿದದ್ದನ್ನು ಬಿಡುವುದಕ್ಕೇ ಇಲ್ಲ. ನಡೆಯುತ್ತಾನೆ, ಬಾಗುತ್ತಾನೆ, ವಂದಿಸಿಕೊಳ್ತಾನೆ. ನಿರಂತರವಾಗಿ ರಾಮ 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 ಎನ್ನುವ ನಾಮಸ್ಮರಣೆಯನ್ನೂ ಮಾಡ್ತಾ ಬರ್ತಾ ಇರುವಂತಹ ಆ ಭರತನನ್ನೂ ಶ್ರೀರಾಮ ಲಕ್ಷ್ಮಣರು ನೋಡಿದರು ಚಿತ್ರಕೂಟದ ತುದಿಯಿಂದ. ಕರಿಯ ಮೊರೆಗೇಳುತ್ತ ಆತುರದೆ ಕರಿಯ ಮೊರೆಗೇಳುತ್ತ ಆತುರದೆ ಹರಿ ಸಿರಿಯನು ಗರುಡನಂ ಬಿಟ್ಟು ಧರೆಗಿಳಿದಂತೆ ಭರತನ ಪರಮ ಭಕ್ತಿಗೆ ಸೋತು ಸೀತೆಯಂ ಲಕ್ಷ್ಮಣನನ್ ಎಲೆವನೆಯ ಬಳಿಯೊಳಿದು ಬರದೊಳೈತರುತೆ ಬಾಮತ್ಸಕ ಬಾಮತ್ಸುಕ ಮರಣ ಭರತ ಬಾಮತ್ಪ್ರಿಯ ಸಹೋದರ ಭರತ ಬಾಮತ್ಸುಕ ಬಾಮತ್ಸಕ ಬಾಮತ್ಸುಕ ಭರಣ ಬಾಮತ್ಪ್ರಿಯ ಸಹೋದರ ಬಾಮನ್ಮನೋಹರ ಪವಿತ್ರ ಚರಿತ್ರ ಬಾ ಬಾ ಬಾರೆಂದ ರಾಮ ವಾತ್ಸಲ್ಯ ಕೆಳೆಯುಂಟೆ ಜಗದೀ. ನೋಡಿದಂತಹ ಶ್ರೀರಾಮಚಂದ್ರ ಒಂದು ಕ್ಷಣವೂ ಅಲ್ಲಿ ನಿಲ್ಲಿಲ್ಲ. ಆ ಕ್ಷಣಕ್ಕೆ ಓಡೋಡಿ ಹೊರಟು ಬಿಟ್ಟಿದ್ದಾನೆ. ಪರ್ವತದ ತುದಿಯದು, ಅಲ್ಲಿಂದ ದಾರಿ ಕೆಳಮುಖವಾಗಿರುವಂತಹದ್ದು. ಆ ದಾರಿಯಲ್ಲಿ ಅವಸರ ಅವಸರದಿಂದ ಇಳಿದು ಬಿಡ್ತಾನೆ ಶ್ರೀರಾಮ. ಅದನ್ನು ನೋಡಿ ಕವಿಯ ಉಕ್ತಿ ಎಷ್ಟು ಚಂದ. ಹೇಗೆ ಓಡಿ ಬಂದ ಶ್ರೀರಾಮಚಂದ್ರ? ಎಲ್ಲಿಯೋ ಸರೋವರದ ಬಳಿಯಲ್ಲಿ ತನ್ನದೇ ಭಾಷೆಯಲ್ಲಿ ಆರ್ತನಾದ
ಸರೋವರದಲ್ಲಿರುವ ಮೊಸಳೆ ಒಂದು ಹಿಡ್ಕೊಂಡಿದೆ. ಆ ಆನೆಯನ್ನೇ ತಿನ್ನುವ ಪ್ರಯತ್ನವನ್ನು ಮಾಡ್ತಾ ಉಂಟು ಮೊಸಳೆ. ಮೊಸಳೆಯ ಕೈಯಿಂದ ತನ್ನ ಕಾಲನ್ನು ಬಿಡಿಸಿಕೊಳ್ಳುವುದಕ್ಕೆ ಆನೆಗೆ ಸಾಧ್ಯವಾಗುವುದಿಲ್ಲ. ಆಗ ಏನು ಮಾಡ್ತದೆ, ಮೇಲೆ ಬರಬೇಕಲ್ಲ ನೀರಿನಿಂದ, ಅದಕ್ಕೋಸ್ಕರವಾಗಿ ಒಂದು ತನ್ನ ಸೊಂಡಿಲಿನಿಂದ ತನಗೊಂದು ಆಧಾರ ಸಿಗುತ್ತದೋ ಅಂತ ನೋಡಿದರೆ ಸಿಕ್ಕಿದ್ದು ಒಂದು ಕಮಲದ ನಾಳ. ಅದನ್ನೇ ಸೊಂಡಿಲಿನಲ್ಲಿ ಸುತ್ತಿ ಎಳೆದರೆ ಅದು ಅದಕ್ಕೆ ಬಲವಾಗಲಿಲ್ಲ, ಬದಲಾಗಿ ಕಮಲದ ಆ ಹೂವೇ ಆನೆಯ ಸೊಂಡಿಲಲ್ಲಿ ಬಂತು. ಆ ಕಮಲದ ಪುಷ್ಪವನ್ನೇ ಮೇಲೆ ಎತ್ತಿ ಹಿಡಿದದ್ದು ಗಜೇಂದ್ರ. ಇಂದ್ರದ್ಯುಮ್ನ ತನ್ನ ಭಾಷೆಯಲ್ಲಿ ಆ ಗೋವಿಂದ ನಾಮ ಸ್ಮರಣೆಯನ್ನು ಮಾಡಿದ್ದು. ಬಾ ತಂದೆ ಬಾ. ಗಜೇಂದ್ರನ ಕರೆಯನ್ನು ಕೇಳಿಸಿದಂತಹ ಮಹಾವಿಷ್ಣು ಏನು ಮಾಡಿದ? ಅವ ಶೇಷ ತಲ್ಪ ಶಾಯಿಯಾಗಿದ್ದವ. ಬಳಿಯಲ್ಲೇ ಗರುಡನಿದ್ದಾನೆ, ಎಲ್ಲಿಗೆ ಬೇಕು ಹೋಗುವುದಕ್ಕೆ ಬೇಕಾದರೂ ಗರುಡನನ್ನು ಏರಿಕೊಂಡು ಹೋಗುವುದು. ಆ ಗರುಡನನ್ನು ಏರಿಕೊಳ್ಳಬೇಕು ಎನ್ನುವುದನ್ನೇ ಮರೆತು ಬಿಟ್ಟ. ಲಕ್ಷ್ಮೀ ಸಹಿತನಾಗಿ ಹೋಗಬೇಡುವೆ, ಲಕ್ಷ್ಮಿಯನ್ನೂ ಮರೆತು ಬಿಟ್ಟ. ಹೇಗೆ ತನ್ನರಸಿ ಲಕ್ಷ್ಮಿಯನ್ನೂ ಗರುಡನನ್ನೂ ಮರೆತು ಹರಿ ಭಕ್ತನ ರಕ್ಷಣೆಗೆ ಓಡಿದನೋ, ಅದೇ ರೀತಿ ಶ್ರೀರಾಮಚಂದ್ರನು ತನ್ನರಸಿ ಸೀತೆಯನ್ನೂ ಲಕ್ಷ್ಮಣನನ್ನೂ ಎಲೆಮನೆಯಲ್ಲೇ ಬಿಟ್ಟು ಓಡಿ ಬರ್ತಾ ಇದ್ದಾನೆ. ಸುಮ್ಮಗೆ ಬರ್ತಾ ಇಲ್ಲ, ಅವನೂ ಕರೆಯುತ್ತಾ ಇದ್ದಾನೆ ಭರತನನ್ನು. ಹೇಗೆ? ಮತ್ಸುಖ ಮತ್ಸಖ ಮತ್ಸುಖಾಭರಣ ಮನೋಹರ ಮೂರ್ತಿ ಭರತ ಭರತ ಬಾ 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 ಭರತ ಅಂತ ಕರೆಯುತ್ತಲೇ ಓಡ್ತಾ ಬರ್ತಾ ಇದ್ದಾನೆ. ಕೆಳಗೆ 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 ಶ್ರೀರಾಮಚಂದ್ರ. ರಾಮ ರವಗಿರಿಗೆ ಎಷ್ಟು ಚಂದ ಅದು! ಭರತ ರವ ಮಿಲಿಯಲು ಆನಾಮಂಗಳೆರಡು ಮುಂದಾಗಿ ಬೆರೆಯುವ ಮುನ್ನ ರಾಮ ಭರತರ್ಕಳಾಲಿಂಗನಂ ಕಣ್ಗೆ ಸೆದುದು ಏಕನೀಲಾಂಗಮಾಗಿ ರಾಮ ಸಂತಸ ಭರಿತನಾಗಲು ಆ ಭರತನ ಆರಾಮ ಮಮತಾಳ್ದನು ಎಂದಾನ ಮಗಳ್ ಮೊಳಗಲ್ ಮಹಾದ್ರಿಯ ಬಳಿಗೆ ಬಂದ ಅರಸ ಪರಿವಾರ ಉತ್ಸಾಹಮಂ ತಾಳ್ದುದು. ಎಷ್ಟೊಂದು ಸುಂದರವಾದಂತಹ ದೃಶ್ಯ! ಕೆಳಗಿನಿಂದ ಭರತ ಮೇಲೆ 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 ಹತ್ತಿ ಬರ್ತಾ ಇದ್ದಾನೆ. ಮೇಲಿನಿಂದ ರಾಮ ಕೆಳಗೆ 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 ಇಳಿದು ಬರ್ತಾ ಇದ್ದಾನೆ. ಭರತನ ಬಾಯಿಯಲ್ಲಿ ರಾಮ 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 ಎನ್ನುವ ರವ, ರಾಮ ರವ. ಮೇಲಿನಿಂದ ಇಳಿದು ಬರ್ತಾ ಇದ್ದಂತಹ ಶ್ರೀರಾಮಚಂದ್ರನ ಬಾಯಿಯಲ್ಲಿ ಮತ್ಸಖ ಮತ್ಸುಖ, ಮಮ ಸಹೋದರ ಮನ್ಮನೋಹರ ಭರತ 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 ಬಾ. ಭರತ ರವ ಶ್ರೀರಾಮಚಂದ್ರನ ಬಾಯಿಯಲ್ಲಿ. ಈ ರಾಮ ರವ ಮತ್ತು ಭರತ ರವ ಅದು ಎರಡೂ ಕೂಡ ಪ್ರತ್ಯೇಕವಾಗಿ ಕೇಳುವುದಲ್ಲ. ಭರತ ಕರೆಯುವಾಗಲೇ ರಾಮನೂ ಕರೆಯುತ್ತಾ ಇದ್ದಾನೆ, ರಾಮ ಕರೆಯುವಾಗಲೇ ಭರತನೂ ಕರೆಯುತ್ತಾನೆ. ಆ ಎರಡೂ ರವಗಳು ಒಂದಾಗಿ ಪರಸ್ಪರ ಸೇರಿ ಒಂದು ರವವಾಗುವ ಮೊದಲೇ ರಾಮ ಭರತರು ಒಂದಾಗಿದ್ದಾರೆ. ಅಂದರೆ ಅಷ್ಟು ವೇಗವಾಗಿ
ಸೇರಿಕೊಂಡು ಬಿಟ್ಟಿದ್ದಾನೆ. ಅಂದರೆ ಏನಾಗಿದೆ? ಅದಲು ಬದಲಾಗಿದೆಯೋ? ಭರತನೇ ರಾಮನಾಗಿದ್ದಾನೆ, ರಾಮ ಭರತನಾಗಿದ್ದಾನೆ. ಹೇಗೆ? ರಾಮ ಆನಂದ ಭರತನಾದ, ಅವನಿಗೆ ಆನಂದ ತುಂಬಿತು. ಆದ್ದರಿಂದ ರಾಮ ಭರತನಾದ ಆನಂದದಿಂದ. ಬದಲಾಗಿ ಇಷ್ಟು ಹೊತ್ತು ಅಣ್ಣ ಎಲ್ಲಿ ಅಣ್ಣ ಎಲ್ಲಿ ಅಂತ ಹುಡುಕುತ್ತಾ ಇದ್ದಂತಹ ಭರತನಿಗೆ ತನ್ನ ಅಣ್ಣನನ್ನು ಕಂಡಾಗ ವಿಶೇಷವಾದ ಆರಾಮ ದೊರಕಿತು. ಅಂದರೆ ಭರತನು ಆರಾಮನಾದ, ಅವನ ದೇಹದ ದಣಿವು ದೂರವಾಯಿತು. ಭರತ ಆರಾಮನಾದ, ಆ ರಾಮ ಸಂತಸ ಭರತನಾದ. ಇದನ್ನು ನೋಡ್ತಾ ಇದ್ದಾರೆ. ಕೆಳಗೆ ಹತ್ತುತ್ತಾ ಬರ್ತಾ ಇದ್ದಂತಹ ಆ ಸೇನಾ ಸಂದೋಹ, ಅಯೋಧ್ಯೆಯ ಪುರಜನ ಪರಿಜನ ಇವರೆಲ್ಲ, ಅವರ ಜೊತೆಗೆ ಇನ್ನೂ ಒಂದು ವರ್ಗದವರು ನೋಡ್ತಾ ಇದ್ದಾರೆ. ಯಾರದು? ದೇವರ್ಗಳು. ವ್ಯೋಮ ಮಾರ್ಗದೊಳಿರ್ದ ದೇವರ್ಗಳ್ ಇದ ಕಂಡು ಭೂಮಿ ದಿವಿ ಪಾತಾಳದೊಳ್ ಸಾಟಿ ಇಲ್ಲದ ಸ್ವಾಮಿತ್ವ ಭಕ್ತತೆಗಳೂ ಎತ್ತ ಮಿರ್ದುದುಮಿಲ್ಲ ನಿಂದಿಲ್ಲದಿಲ್ಲ ಎನ್ನುತ್ತಲೂ ರಾಮ ಭರತರ್ಗಳಿನ್ನೊಮ್ಮೆ ಜನಿಸುದುಮಿಲ್ಲಂ ಈ ಮನೋಹರ ದೃಶ್ಯಂ ಎಲ್ಲರ್ಗಮಿಲ್ಲ ಕರುಣಾಮಯ ನಮೋ ನಮೋ ಜಯತು ಜಯ ಜಯ ಜಯತು ಜಯ 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 ಜಯಮೆಂದು ಪೂಮಳೆಯ ಸುರಿದರಾಗ. ದೇವತೆಗಳು ಆನಂದ ಪಟ್ಟ ಬಗೆ ಆ ದೃಶ್ಯವನ್ನು ಕಂಡು ಎಂತಹ ಅಪೂರ್ವವಾದಂತಹ ದೃಶ್ಯ ಅದು ಇನ್ನೊಮ್ಮೆ ಕಾಣುವುದಕ್ಕೆ ಸಿಕ್ಕೀತೆ. ಈ ರೀತಿಯದಾದಂತಹ ಭ್ರಾತೃ ಮಿಲನ, ರಾಮ ಭರತರು ಓರ್ವರನ್ನೋರ್ವರು ಸಂಧಿಸಿದಂತಹ ರೀತಿ ಎಷ್ಟು ಚಂದ ಅದು. ಇಂತಹ ದೃಶ್ಯ ಇನ್ನೊಮ್ಮೆ ಕಾಣುವುದಕ್ಕಿಲ್ಲ. ಯಾಕೆ ಕಾಣುವುದಕ್ಕಿಲ್ಲ? ಯಾಕಂದರೆ ರಾಮ ಭರತರು ಇನ್ನೊಮ್ಮೆ ಹುಟ್ಟುವುದಕ್ಕುಂಟೆ. ಇತಿಹಾಸದಲ್ಲಿ ಒಂದೇ ಸಲ ಅಲ್ವೇ? ಒಂದೇ ರಾಮಾಯಣವಲ್ವೇ? ಹಾಗಾದರೆ ಆ ರಾಮಾಯಣದಲ್ಲಿ ಕಂಡಂತಹ ಆದರ್ಶ ಅದು ಅಷ್ಟು ದೊಡ್ಡದು. ಅದು ಪದೇ ಪದೇ ಸಿಗುವಂತಹದ್ದೇ ಅಲ್ಲ. ಅದನ್ನು ನಾವು ನೆನಪಿಟ್ಟುಕೊಳ್ಳಬೇಕು, ಅನುಸರಿಸಬೇಕು. ಆ ಸಂಬಂಧವನ್ನು ಆ ರೀತಿಯದಾಗಿ ಒಟ್ಟಾಗಿದ್ದಾರಲ್ಲ, ಅದನ್ನು ಸಂಭ್ರಮಿಸುವುದಕ್ಕೆ ಗಗನಮಾರ್ಗದಲ್ಲಿರುವಂತಹ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಜೊತೆಗೆ ಕೈ ಮುಗಿದು ಜಯ ಜಯಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಭಗವಂತನಾದಂತಹ ಶ್ರೀರಾಮಚಂದ್ರನಿಗೆ ಈ ವಿಶೇಷವಾದ ದೃಶ್ಯವನ್ನು ಕಂಡು ಮೇಲಿನಿಂದ ದೇವತೆಗಳು, ಕೆಳಗಿನಿಂದ ಅಯೋಧ್ಯೆಯ ಮಂದಿ ನೋಡಿ ಆನಂದಿಸ್ತಾ ಇದ್ದಾರೆ, ಆನಂದಿಸ್ತಾ ಇದ್ದಾರೆ. ದೇವರಂಗಾಲಿಂಗನಂ ಭರತಗಿಂದಾದುದು ಆವನಿತೆ ಸೀತೆ ಗೋರ್ವಳಿಗುಂಟು ಇನ್ನೋರ್ವ ಬಾವುಕಂಗಹುದು ಮುಂದೆ ಇನ್ನಾರ್ಗಮಿಲ್ಲೆಂದು ಸುರಭ ಜನರರು ತಿರಲು ಪಾವನಕ್ಕೆ ಪಾವನವೆನಿಪ್ಪ ದೇವನನಪ್ಪಿ ಜೀವ ಪರಮಾತ್ಮೈಕ ಭಾವದಿಂದೆ ಮಹಾನುಭಾವ ಭರತಂ ಭಕ್ತಿ ಪಾರವಶ್ಯತೆಯಿಂದ ಮೈಮರೆಯೇ ರಘುನಾಯಕಂ. ವಿಶೇಷ ಏನು? ದೇವತೆಗಳು ಹರ್ಷಿತರಾಗುವುದಕ್ಕೆ. ಇದು ಭಗವಂತ ಕೊಡುವಂತಹ ಆಲಿಂಗನ. ಭಗವಂತ ಎಷ್ಟು ಮಂದಿಗೆ ಹೀಗೆ ಆಲಿಂಗನವನ್ನು ಕೊಡ್ತಾನೆ, ಎಷ್ಟು ಮಂದಿಗೆ ಕೊಟ್ಟಿದ್ದಾನೆ. ನಮಗೆ ಹುಡುಕಿ ನೋಡಿದರೆ ಪುರಾಣದ ಪುಟಗಳಲ್ಲಿಯೂ ಕೂಡ ಅಂತಹ ಅನೇಕ ಸಂದರ್ಭಗಳು ಸಿಗುವುದಿಲ್ಲ. ಬೇರೆ ಬೇಕಾದ್ದನ್ನೆಲ್ಲ ಭಗವಂತ ಅನುಗ್ರಹಿಸ್ತಾನೆ, ಭಕ್ತರು ಕೇಳಿದ್ದನ್ನೆಲ್ಲ ಕೊಡ್ತಾನೆ. ಆದರೆ ಭಗವಂತನಲ್ಲಿ ಆಲಿಂಗನದ ಸುಖವನ್ನು ಬೇಡುವ ಪ್ರತ್ಯೇಕವಾದ ಭಕ್ತರೂ ಕೂಡ ಅಪರೂಪವೇ. ಸಾಮಾನ್ಯವಾಗಿ ಲೌಕಿಕವಾದ ಭೋಗ
ಕೊಡ್ತಾನೆ. ಶ್ರೀರಾಮಚಂದ್ರ ಸೀತೆಗೆ ಆ ಆಲಿಂಗನವನ್ನು ಕೊಡ್ತಾನೆ. ಸೀತೆಗೆ ಸರಿ ಆಲಿಂಗನ ಕೊಡ್ತಾನೆ. ಮತ್ತಿನ್ಯಾರಿಗೆ? ಈವರೆಗೆ ಯಾರಿಗೂ ಕೊಡಲಿಲ್ಲ, ಆದರೆ ಮುಂದೆ ಕೊಟ್ಟಾನು. ಯಾರಿಗೆ? ಯಾರಿಗೆ? ಭಕ್ತ ಶ್ರೇಷ್ಠನಾದಂತಹ ಒಬ್ಬ ಪರಮ ಭಾವುಕನಿಗೆ. ಅವನು ಹನುಮಂತ. ಅದು ಮುಂದಕ್ಕೆ ಭವಿಷ್ಯದಲ್ಲಿ ಕೊಟ್ಟಾನು, ಈವರೆಗೆ ಕೊಟ್ಟದ್ದಿಲ್ಲ. ಆದರೆ ಈಗ ತನ್ನ ತಮ್ಮನಾದ ಭರತನಿಗೆ ಆ ಆಲಿಂಗನವನ್ನು ಕೊಟ್ಟನಲ್ಲ. ಭರತನೆಂತಹ ಭಾಗ್ಯವಂತ, ಭರತನೆಂತಹ ಭಾಗ್ಯವಂತ. ಅವನಿಗೆ ಭಗವಂತನ ಅಪ್ಪುಗೆ ಸಿಕ್ಕಿತು. ದೇವತೆಗಳು ಪರಸ್ಪರ ಮಾತನಾಡಿಕೊಳ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಒಟ್ಟಾದದ್ದು ಅಣ್ಣ ತಮ್ಮ ಅಲ್ಲ, ಮತ್ತೆ ಜೀವಾತ್ಮ ಪರಮಾತ್ಮರ ಸಂಯೋಗವಾಗಿದೆ. ಪರಮಾತ್ಮನಾಗಿ ಶ್ರೀರಾಮಚಂದ್ರ, ಜೀವಾತ್ಮನ ಸೂಚಕವಾಗಿ ಭರತ, ಅವರೀರ್ವರ ಐಕ್ಯವನ್ನು ತೋರಿಸುವ ಹಾಗೆ ರಾಮ ಭರತರ ಆಲಿಂಗನ ಐಕ್ಯತೆ ಅದನ್ನು ನಾವು ಕಾಣ್ತಾ ಇದ್ದೇವೆ. ಕಾಣುವುದು ನಮ್ಮ ಭಾಗ್ಯ ಎನ್ನುವಂತೆ ಆಡಿಕೊಂಡರಂತೆ ದೇವತೆಗಳು. ಆ ತಾಯ ಬಸಿರಿಂದೆ ಬಂದವನಿವನಂತೆ ಕೇಳ್ ಈತ ಸೋದರನೆನ್ನಲಕ್ಕುಮೇ ಎಮ್ಮನಿವ ಘಾತಿಸನೆ ಚತುರಂಗ ಬಲಮೇತ ಕೈ ದೇವ ಕಪಟ ಮಾಯಾವಿಯಂತೆ ಮಾತಿಂಗೆ ಮರುಳಾಗಬೇಡಲೈ ಸ್ವಾಮಿ ನವನೀತ ರೂಪದೆ ಕಾಂಬ ಬಿಸಮಿದು ಕಪಟ ಮಾಯಾವಿಯಂತೆ ಮರುಳಾಗಬೇಡಲೈ ಸ್ವಾಮಿ ಎನಲ್ ಆಗ ಸುವಿನೀತ ರಘುಪುಂಗವಂ ಲಕ್ಷ್ಮಣನ ಮೊಗ ನೋಡಿ ನಸುನಕ್ಕು ಜಾನಕಿಯ ಕರೆದು. ಶ್ರೀರಾಮಚಂದ್ರನಾದರೂ ಅನುಗ್ರಹದ ಮಳೆಯನ್ನೇ ಸುರಿಸ್ತಾ ಇದ್ದಾನೆ. ಭರತ ರಾಮ ಸ್ನೇಹದಲ್ಲಿ ಕರಗಿ ಹೋಗುತ್ತಾ ಇದ್ದಾನೆ. ತನ್ನ ಅಸ್ತಿತ್ವವನ್ನೇ ಮರೆತಿದ್ದಾನೆ. ಅಂತಹ ಭರತನನ್ನು ಹೆಚ್ಚು ಕಡಿಮೆ ಎತ್ತಿಕೊಂಡೇ ಹೋದ ಶ್ರೀರಾಮಚಂದ್ರ ತನ್ನ ಎಲೆಮನೆಯ ಕಡೆಗೆ. ಎಲೆಮನೆಯ ಕಡೆಗೆ ಕರೆದುಕೊಂಡು ಹೋಗಿ ಭರತನನ್ನು ತನ್ನ ತೊಡೆಯಲ್ಲೇ ಕುಳ್ಳಿರಿಸಿಕೊಂಡು ತನ್ನ ಸ್ನೇಹವನ್ನು ಪ್ರಕಟಪಡಿಸ್ತಾ ಇದ್ದಾನೆ ಶ್ರೀರಾಮಚಂದ್ರ. ಅವನಿಗೆ ತನ್ನ ದೇಹದ ಆಲಿಂಗನದ ಸುಖವನ್ನು ಕೊಡ್ತಾ ಇದ್ರೆ ಮೆಲ್ಲಗೆ ಶ್ರೀರಾಮಚಂದ್ರನ ಕಿವಿಯ ಹತ್ತಿರ ಹೋಗಿ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಏನು ಮಾಡ್ತಾ ಇದ್ದಿ ನೀನು? ಇವನು ಆ ತಾಯಿಯ ಬಸಿರಿನಲ್ಲಿ ಜನಿಸಿದಂತಹ ಮಗ. ಬೆರಳು ಮಾಡಿ ಅವ ಅಯೋಧ್ಯೆಯ ಕಡೆಗೆ ತೋರಿಸುವುದು. ಅಂದರೆ ಆ ತಾಯಿ ಅಂದರೆ ಕೈಕೇಯಿ. ಕೈಕೇಯಿಯ ಮಗ ಇವ. ಅಂದರೆ ನಮಗೆ ಶತ್ರು ಇದ್ದಾನೆ. ಅಂತಹವನನ್ನು ನೀನು ಈ ರೀತಿಯಲ್ಲಿ ಉಪಚರಿಸ್ತಾ ಇದ್ದೀಯಲ್ಲ, ನೀನೇನು ಮರುಳಾಗಿ ಬಿಟ್ಟಿಯೋ ಹೇಗೆ? ನೋಡಲ್ಲಿ ಹಿಂದೆ ಬರ್ತಾ ಇರುವ ಚತುರಂಗ ಸೇನೆ, ಅದು ಅಯೋಧ್ಯೆಯ ಸೇನೆ. ಭರತ ಹೇಳಿದ ಹಾಗುಂಟು ಆ ಸೇನೆ. ಆ ಸೇನೆಯನ್ನು ನಡೆಸಿಕೊಂಡು ಬಂದವ ಭರತ. ಅವ ಸುಮ್ಮಗಿರುವವನಲ್ಲ. 14 ವರ್ಷ ಕಳೆದ ಮೇಲೆ ಅಲ್ಲ, ಮುಂದೆ ಯಾವಾಗಾದರೂ ನೀನು ಅವನಿಗೆ ಅವನ ಅರಸುತನಕ್ಕೆ ಅಡ್ಡಿಯಾಗುತ್ತೀ ಎನ್ನುವ ಕಾರಣಕ್ಕೆ ನಿನ್ನನ್ನು ನಿವಾರಿಸುವುದಕ್ಕೆ ಅಂತಲೇ ಬಂದಿದ್ದಾನೆ ಎನ್ನುವ ಅರ್ಥ ಬರುವ ಹಾಗೆ ಲಕ್ಷ್ಮಣ ಮಾತಾಡ್ತಾ ಇದ್ದಾನೆ. ನೀನಾದರೂ ಪರಮ ಮುಗ್ಧನಾಗಿ ಇಷ್ಟೂ ಒಳ್ಳೆಯವನಾಗಬಾರ್ದಣ್ಣ. ಬಂದಂತಹ ಭರತ ಅವ ನವನೀತ ಅಂತ ತಿಳಿದು ಉಪಚರಿಸ್ತಾ ಇದ್ದಿ. ನವನೀತ ಅಂದರೆ ಬೆಣ್ಣೆ. ಭರತ ಬೆಣ್ಣೆ ಹಾಗಿದ್ದಾನೆ ಅಂತ ಅಲ್ಲ, ಅದು ಕಾಣುವುದಕ್ಕೆ ಮಾತ್ರ ಬೆಣ್ಣೆ. ಆದರೆ ಅದರಲ್ಲಿ ಇರುವಂತಹದ್ದು ತುಂಬಿದ್ದು ವಿಷ. ಅದು ಬೆಣ್ಣೆ ಅಲ್ಲ, ಅದು ಕಾರ್ಕೋಟಕ ವಿಷ ಅಲ್ಲಿ ತುಂಬಿಕೊಂಡಿದೆ ಲಕ್ಷ್ಮಣನ ಮನಸ್ಸಿನಲ್ಲಿ. ನಮಗೆ ಉಪಹತಿಯನ್ನುಂಟು ಮಾಡುವುದಕ್ಕೆ ಬಂದಿದ್ದಾನೆ. ಮರುಳಾಗಬೇಡ ಅಣ್ಣ, ಎಂಥದ್ದಿದು ನಿನ್ನ ವ್ಯವಹಾರ, ಸ್ವಲ್ಪ ಯೋಚನೆ ಮಾಡು. ಲಕ್ಷ್ಮಣ ಗುಟ್ಟಿನಲ್ಲಿ ಶ್ರೀರಾಮಚಂದ್ರನ ಕಿವಿಯಲ್ಲಿ ಹೇಳಿದರೆ
ಲಕ್ಷ್ಮಣನಿಗೆ ಉತ್ತರ ಹೇಳ್ತಾನೆ ಶ್ರೀರಾಮಚಂದ್ರ. ಅವ ಎತ್ತಿದ ಪ್ರಶ್ನೆ ಉಂಟಲ್ಲ, ಇವನಿಂದ ಅಪಾಯ ಉಂಟು ಎನ್ನುವ ಹಾಗೆ. ಅದಕ್ಕೆ ರಾಮ ಹೇಳುವುದು ಏನು ಹೇಳ್ತಾನೆ? ತಂದೆ ಲಕ್ಷ್ಮಣ ಕೇಳು, ವೈರಿ ಬಳಿಗೈದಿ ವೈರಿ ಬಳಿಗೈದಿ ಸಲಹೆಂದೊಡೆ ಆ ಮನ್ನಿಪ್ಪೆನು ಇವನೆಮ್ಮ ನೀಕ್ಷಿಸಲು ಬಂದಿರ್ಬನಲ್ತೆ. ಲಕ್ಷ್ಮಣ ಕೇಳು, ವೈರಿ ಬಳಿಗೈದಿ ಸಲಹು ಎಂದೊಡೆ ಆ ಮನ್ನಿಪ್ಪೆನು ಇವನೆಮ್ಮ ನೀಕ್ಷಿಸಲು ಬಂದಿರ್ಪನಲ್ತೆ. ಕೇಳ್ ಅಭ್ಯಾಗತರ್ಕಳಂ ನಿಂದಿಪ್ಪುದು ಆವ ಸುಗುಣಂ ಲಕ್ಷ್ಮಣ. ನೊಂದವರ ಸಂತಪಿವುದೆಮ್ಮ ಕರ್ತವ್ಯಮಲೆ ಬಂದಹದನೇನೆಂಬುದಂ ತಿಳಿಯಬೇಳ್ಕುಂ. ಆ ಸಂದೆಗಂ ಬೇಡೆಂದು ರಾಘವಂ ಪೇಳುತ್ತಿರೆ ಪರಿವಾರ ಮೈತಂದುದು. ತಂದೆ ಲಕ್ಷ್ಮಣ, ಏನು ಮಾತಾಡ್ತೀ ತಮ್ಮ, ಏನು ಮಾತಾಡ್ತೀ? ನಾವು ಸೂರ್ಯವಂಶೀಯರಲ್ವೇ? ನಮ್ಮ ಬಳಿಗೆ ರಕ್ಷಿಸು ರಕ್ಷಿಸು ಎನ್ನುವ ಹಾಗೆ ಕರೆಯುತ್ತಾ ಬಂದವರನ್ನು, ಅವರು ಯಾರೇ ಆಗಿರಲಿ, ಅವರನ್ನು ಕರೆದು ಅವರಿಗೆ ಆಶ್ರಯ ಕೊಡುವಂತಹದ್ದು ಸೂರ್ಯವಂಶೀಯರಾದಂತಹ ನಮ್ಮ ಧರ್ಮ ಅಲ್ವೇ? ಶತ್ರುಗಳೇ ಆಗಿರಬಹುದು, ಆರ್ತರಾಗಿ ರಕ್ಷಣೆ ಬೇಕು ಅಂತ ಬಯಸಿ ಬಂದರೆ ನಾವು ಇಲ್ಲ ಎನ್ನುವುದಿಲ್ಲ. ಹಾಗಿರುವಾಗ ಬಂದವನು ಭರತ, ನಮ್ಮ ತಮ್ಮ. ಯಾಕೆ ಬಂದಿದ್ದಾನೋ ಗೊತ್ತಿಲ್ಲ, ಆದರೆ ಅವನೂ ಕೂಡ ರಕ್ಷಿಸು ಅಂತ ಹೇಳ್ತಾ ಬಂದಿದ್ದಾನೆ. ಅಂದರೆ ನಮ್ಮಲ್ಲಿ ಆಶ್ರಯವನ್ನು ಬೇಡ್ತಾ ಇದ್ದಾನೆ ಅಂತಲೇ ಅರ್ಥ ಅಲ್ಲವೇ? ಅಭ್ಯಾಗತರು ನಮ್ಮ ಮನೆ ಬಾಗಿಲಿಗೆ ಯಾರೇ ಬಂದರೂ ಯಾಕೆ ಬಂದಿದ್ದಾರೆ ಅಂತ ವಿಚಾರಿಸಬೇಕಾದ್ದು ಮನೆಯವರ ಸಾಮಾನ್ಯ ಧರ್ಮ. ನಾವೀಗ ಇಲ್ಲಿ ವಾಸವಾಗಿದ್ದೇವೆ, ಇಲ್ಲಿಗೆ ಇವನು ಬಂದಿದ್ದಾನೆ, ಹಾಗಾಗಿ ಅವ ಯಾಕೆ ಬಂದ ಅಂತ ವಿಚಾರಿಸಬೇಕಾದ್ದಲ್ವೇ ನಾವು? ಅದನ್ನು ಮೊದಲು ವಿಚಾರಿಸೋಣ. ನಿನ್ನ ಮನಸ್ಸಿನಲ್ಲಿ ಏನು ಅಭಿಪ್ರಾಯ ಬಂತೋ ಅದನ್ನು ಹಾಗೆಯೇ ಬಚ್ಚಿಟ್ಟುಕೋ. ಅದನ್ನು ಆಡಬೇಡ ತಮ್ಮ, ಮಾತಾಡಬೇಡ, ಸುಮ್ಮಗಿರು. ಯಾಕೆ ಬಂದಿದ್ದಾನೆ ಅಂತ ಕೇಳೋಣ. ಹೀಗೆ ಲಕ್ಷ್ಮಣನನ್ನು ಸಮಾಧಾನಪಡಿಸುವ ಹೊತ್ತಿಗೆ ಉಳಿದವರು ಕೂಡ ಮೆಟ್ಟಲುಗಳನ್ನು ಏರಿ 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 ಮೇಲೆ ಬಂದಿದ್ದಾರೆ. ಅಯೋಧ್ಯೆಯ ವಿಶಾಲವಾದಂತಹ ಆ ಪ್ರಜಾ ಸಂದೋಹ ಚಿತ್ರಕೂಟದ ಆ ಮೇಲ್ಭಾಗಕ್ಕೆ, ಶ್ರೀರಾಮಚಂದ್ರನ ಎಲೆ ಮನೆಯ ಮುಂಭಾಗಕ್ಕೆ ಬಂದಿದೆ. ಆ ಸಮೂಹದ ಎದುರಿನಲ್ಲೇ ಕಾಣುತ್ತಾ ಇದ್ದಾರೆ ಯಾರು? ಗುರು ವಸಿಷ್ಠ ಸುಮಂತ್ರರು ಅಳುಗಿ ನಿಂದಿರ್ಪುದಂ. ಗುರು ವಸಿಷ್ಠ ಸುಮಂತ್ರರು ಅಳುಗಿ ನಿಂದಿರ್ಪುದಂ. ಸೆರಗಿನಿಂದ ಹಾಸ್ಯಮಂ ಮುಚ್ಚಿ ಕಂಬನಿಗಳಂ ಸುರಿದು ಕೌಸಲ್ಯ ಕೈಕಾದೇವಿ ಸುಮಿತ್ರೆ ಬರ್ಪುದಂ ಕಂಡು ರಾಮವು ಭರತನಂ ಪುಲ್ವಾಸಿನುಳ್ಬಿಟ್ಟು ಗುರುಪಾದ ಕೆರಗಿ ಮಂತ್ರಿಗೆ ಮೆಚ್ಚನುಚ್ಚರಿಸಿ ಮಾತೆಯರ ಮೊಗ ನೋಡಿ ಕರ್ಣಾಮರಣಮಿಲ್ಲದಿಯ ಪರಿಯನರಿತು ಮನದಿ ನೊಂದು. ಮಾತೆಯರ ಕರ್ಣಾಮರಣಮಿಲ್ಲದಿಯ ಪರಿಯರಿತು ಮನದಿ ನೊಂದು. ಕುಲಗುರುಗಳಾದಂತಹ ವಸಿಷ್ಠರಿದ್ದಾರೆ ಬಳಿಯಲ್ಲೇ, ಮಂತ್ರಿ ಸುಮಂತ್ರನೂ ಇದ್ದಾನೆ. ಆದರೆ
ಶ್ರೀರಾಮಚಂದ್ರನನ್ನು ದೃಷ್ಟಿಸಿ ನೋಡ್ತಾ ಇಲ್ಲ ಅವರು. ಶ್ರೀರಾಮನ ದೃಷ್ಟಿಯನ್ನು ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅಳುಕಿನಿಂದ ಕೂಡಿದ್ದಾರೆ. ಅವರ ಹಿಂಭಾಗದಲ್ಲಿ 3 ಮಂದಿ ತಾಯಂದಿರು ಬರ್ತಾ ಇರುವುದನ್ನು ನೋಡಿದ ಶ್ರೀರಾಮ. ಆದರೆ ಅವನಿಗೆ ಅಸಹಜವಾಗಿ ಕಂಡಿತು. 3 ಮಂದಿ ತಾಯಂದಿರು ಶ್ವೇತವಸನಧಾರಿಗಳಾಗಿದ್ದಾರೆ. ಉಟ್ಟ ಸೀರೆಯ ಸೆರಗಿನಿಂದ ತಮ್ಮ ಮುಖವನ್ನು ಮರೆಮಾಚಿಕೊಂಡಿದ್ದಾರೆ. ಅವರ ಮುಖ ಪೂರ್ತಿಯಾಗಿ ಕಾಣುತ್ತಾ ಇಲ್ಲ. ಕುಳಿತಲ್ಲಿಂದ ಪಕ್ಕನೆ ಏಳಬೇಕಾಯಿತು ಶ್ರೀರಾಮ. ಆದರೆ ತೊಡೆಯ ಮೇಲೆ ಭರತನಿದ್ದಾನೆ. ಅವನನ್ನು ಹಾಗೆ ಜಾರಿಸಿ ಅಲ್ಲೇ ಇದ್ದ ದರ್ಬೆಯ ಹುಲ್ಲ ಚಾಪೆಯ ಮೇಲೆ ಕುಳ್ಳಿರಿಸಿ ಶ್ರೀರಾಮಚಂದ್ರ ಎದ್ದು ಬಂದಿದ್ದಾನೆ. ಕುಲಗುರುಗಳಾದಂತಹ ವಸಿಷ್ಠರಿಗೆ ಕ್ರಮದಂತೆ ಪಾದಾಭಿವಂದನೆಯನ್ನು ಮಾಡಿದರೆ ಆಶೀರ್ವಾದ ಮಾಡಿದರೂ ಶ್ರೇಯಸ್ಸಾಗಲಿ ಎನ್ನುವ ಹಾಗಷ್ಟೆ. ಮತ್ತೊಂದೂ ಮಾತು ಆಡಲಿಲ್ಲ ವಸಿಷ್ಠರು. ಸುಮಂತ್ರನ ಬಳಿಗೆ ಹೋಗಿ ಸುಮಂತ್ರನನ್ನು ಮನ್ನಿಸಿ ಶ್ರೀರಾಮಚಂದ್ರ ಮಾಡಿದ. ಸುಮಂತ್ರನೂ ಸರಿಯಾಗಿ ಉತ್ತರಿಸಲಿಲ್ಲ. ಏನೋ ತಾನು ಕಾಡಿಗೆ ವನವಾಸಕ್ಕೆ ಬಂದಿದ್ದೇನೆ ಎನ್ನುವ ಕಾರಣಕ್ಕೆ ಮನಸ್ಸು ಅಸಮಾಧಾನದಿಂದ ಕೂಡಿರಬಹುದು ಅಂತ ಎಣಿಸಿದ. ತಾಯಂದಿರಿಗೆ ವಂದಿಸಬೇಕಲ್ಲ. ತಾಯಂದಿರ ಬಳಿಗೆ ಹೋಗಿದ್ದಾನೆ. ಬಳಿಗೆ ಹೋಗಿ ತಾಯಂದಿರ ಮುಖವನ್ನು ನೋಡುತ್ತಾನೆ. ತಾಯಂದಿರ ಮುಖವನ್ನು ಕಂಡಾಗ ಶ್ರೀರಾಮಚಂದ್ರನಿಗೆ ಆಘಾತವಾಗುತ್ತದೆ. ಮಾಂಗಲ್ಯದ ಸೂಚಕ ಅವರ ಹಣೆಯಲ್ಲಿ ಕಾಣುತ್ತಾ ಇಲ್ಲ. ಅವರ ಕಿವಿಗಳು ಬರಿದಾಗಿವೆ, ಕರ್ಣಾಭರಣಗಳನ್ನು ಧರಿಸಿಲ್ಲ. ಓಲೆ ಭಾಗ್ಯವನ್ನು ಕಳೆದುಕೊಂಡರೆ ಎನ್ನುವುದನ್ನು ಸೂಚಿಸುವ ಹಾಗೆ. ಅದನ್ನು ಕಂಡು ಶ್ರೀರಾಮಚಂದ್ರ ನಿಜವಾಗಿಯೂ ಮನಸ್ಸಿನೊಳಗೆ ಆತಂಕಿತನಾಗುತ್ತಾನೆ. ತಾತ ಪುರುಹೂತ ಗದ್ದುಗೆಯ ನೇರಲೈರಿದನೇ. ಅಪ್ಪನ ದಿನಗಳು ಕಳೆದು ಹೋದುವೆ. ಮಾತೆಯರೇ ತಾತ ಪುರುಹೂತ ಗದ್ದುಗೆಯ ನೇರಲೈರಿದನೇ. ತವ ಮಾಂಗಲ್ಯ ಭಾಗ್ಯಂ ಆಘಾತಕ ಕೆಡೆಯಾದುದೇ. ಮಾತೆಯರೇ ತಾತನಾಸ್ಯವ ಕಾಂಬ ಪುಣ್ಯಮಿನ್ನಿಲ್ಲಂ ಎಂದ ಮಾತಿಂಗೆ ಮರುಗಿದ ಸೀತೆಯಂ ಕೌಸಲ್ಯೆ ಆತುರದೆ ಬಿಗಿದ ಸಂತೈಸೇ. ಲಕ್ಷ್ಮಣಂ ಭೂತಲಂ ಭರತಗಾದುದು ಮಾತೆ ನಿಶ್ಚಿಂತಳಾಗೆಂದು ಕೈಗೆ ಗೊರೆದವು. ಶ್ರೀರಾಮಚಂದ್ರನ ವ್ಯಕ್ತಿತ್ವದ ಸರಿಯಾದಂತಹ ಸ್ವರೂಪ ಇಲ್ಲಿ ಸ್ಪಷ್ಟವಾಗುತ್ತಾ ಇದೆ ನೋಡಿ. ಇನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಶ್ರೀರಾಮಚಂದ್ರನಿಗೆ. ದಶರಥನ ಮರಣದ ವಾರ್ತೆಯನ್ನವರು ಹೊತ್ತುಕೊಂಡು ಬಂದಿದ್ದಾರೆ. ಯಾರೂ ಬಾಯಿ ಬಿಟ್ಟು ಹೇಳಲಿಲ್ಲ. ಆದರೆ ತಾಯಂದಿರ ಈ ಸ್ವರೂಪದಿಂದಲೇ ಅರಿತುಕೊಂಡ ರಾಮ ಪ್ರತಿಕ್ರಿಯಿಸಿದಂತಹ ಬಗೆ. ಅವ ಕೇಳ್ತಾನೆ, ತಾತ ಪುರುಹೂತ ಗದ್ದುಗೆಯ ನೇರುವುದಕ್ಕೆ ಅಂತ ಮೇಲಕ್ಕೆ ಹೋದನೆ. ಎಷ್ಟು ಚಂದ! ಸೂರ್ಯವಂಶೀಯರಾದ ಚಕ್ರವರ್ತಿಗಳೆಲ್ಲ ತಮ್ಮ ಪೂರ್ಣ ಆಯುಷ್ಯವನ್ನು ಕಳೆದು ಮೇಲೆ ಸ್ವರ್ಗಸ್ಥರಾಗುತ್ತಾರೆ, ಏರಿಕೊಳ್ತಾರೆ ಅಂತಂದರೆ ಅದವರಿಗೆ ಕೇವಲ ಮರಣ ಅಲ್ಲ, ಬದಲು ಇದಕ್ಕಿಂತ ದೊಡ್ಡದಾದಂತಹ ಪದವಿಯನ್ನು ಅಲಂಕರಿಸುವುದಕ್ಕೆ ಅವರು ಹೋಗುವುದು. ಇಂದ್ರನ ಪಟ್ಟವನ್ನೇರುವುದಕ್ಕೆ ನಮ್ಮ ತಾತ ತೆರಳಿದನೇ. ನಾವು ಕಳ್ಕೊಳ್ಳುವುದು ವಿಯೋಗ, ಅದು ದುಃಖದ ವಿಷಯವೇ ಹೌದು, ಸಂತಾಪಕ್ಕೆ ಕಾರಣವಾದಂತೆ. ಆದರೆ ಅವರಿಗೆ ಅದು ಇದಕ್ಕಿಂತ ದೊಡ್ಡದಾದಂತಹ ಪದವಿ. ಹಾಗಾಗಿ ಅವರು ಸುಖವಾಗಿ, ನಾವು ಕೂಡ ಏನು ಆ ಮರಣ
ಜೀವನಾಂತರದಲ್ಲಿ ಮಾಡ್ತೇವಲ್ಲ ಕ್ರಿಯಾಕರ್ಮಾದಿಗಳು, ಅವರಿಗೆ ಆ ಸ್ಥಾನಗಳು ಪ್ರಾಪ್ತವಾಗಲಿ, ವಸುರೂಪರಾಗಿ, ರುದ್ರರೂಪರಾಗಿ, ಆದಿತ್ಯ ರೂಪರಾಗಿ ಇರ್ತಾರೆ. ಅಂದರೆ ಅವರೆಲ್ಲ ದೇವತೆಗಳಾಗುತ್ತಾರೆ. ಮನುಷ್ಯರಾಗಿರುವುದಕ್ಕಿಂತ ದೇವತೆಗಳಾಗಿರುವುದು ಒಳ್ಳೆಯದಲ್ವೇ? ಹಾಗಾದರೆ ನಮಗೆ ಏನಾಗುವುದು? ಅವರ ವಿಯೋಗದ ದುಃಖ. ಇನ್ನು ತಾತನನ್ನು ಕಾಣುವುದಕ್ಕೆ ಇಲ್ಲ. ತಾತನಾಸ್ಯವ ಕಾಂಬ ಭಾಗ್ಯ ನನಗೆ ಇಲ್ಲವಾಗಿ ಹೋಯಿತೇ. ಈ ಎರಡು ವಾಕ್ಯಗಳನ್ನು ಹೇಳಿದಾಗ ಕೇಳಿದ ಸೀತೆ ಅಳುವುದಕ್ಕೆ ತೊಡಗಿದ್ದಾಳೆ. ಮಾತಾಡಲಿಲ್ಲ. ತನ್ನ ಮಾವ ದಶರಥ ಚಕ್ರವರ್ತಿಯನ್ನು ನೆನೆಸಿಕೊಂಡು ಅಳುತ್ತಾ ಇದ್ದಾಳೆ ಸೀತಾಮಾತೆ. ಹಾಗೆ ಅಳುವ ಸೀತೆಯ ಬಳಿಗೆ ಕೌಸಲ್ಯ ಹೋಗಿ ಅವಳನ್ನು ತನ್ನ ಎದೆಗೆ ಆನಿಸಿಕೊಂಡು ಅಪ್ಪಿಕೊಂಡು ಅವಳನ್ನು ಸಮಾಧಾನಿಸ್ತಾ ಇದ್ದಾಳೆ. ಆ ಹೊತ್ತಿಗೆ ಲಕ್ಷ್ಮಣ ಅವನಿಗೆ ಮೊದಲೇ ಅವರು ಬಂದದ್ದು ಸಮಾಧಾನವಾಗಲಿಲ್ಲ. ಈಗ ಈ ವಿಷಯವನ್ನು ಕೇಳಿದ ಮೇಲೆ 2 ಹೆಜ್ಜೆ ಮುಂದೆ ಹೋಗುತ್ತಾನೆ ಕೈಕೇಯಿಯ ಬಳಿಗೆ. ಈಗ ಸಮಾಧಾನ ಆಯಿತೋ ತಾಯಿ? ನಿನಗಿನ್ನು ನಿಶ್ಚಿಂತೆ ಅಲ್ಲವೇ? ಭರತನಿಗೆ ಇದ್ದಂತಹ ಒಂದು ಅಡ್ಡಿಯೂ ಕೂಡ ನಿವಾರಣೆ ಆಯಿತಲ್ಲ. ಅವನಿಗೆ ಪಟ್ಟಾಗಬೇಕು ಅಂತಲ್ವ ಬಯಸಿದ್ದು. ಈಗ ಚಕ್ರವರ್ತಿಯು ಅಳಿದು ಹೋದ್ರು ಅಂತಾದ ಮೇಲೆ ಇನ್ನು ಭರತನಿಗೆ ಪಟ್ಟ ಏರುವುದಕ್ಕೆ ಯಾವ ತೊಂದರೆಯೂ ಇಲ್ಲ. ನೀನಿನ್ನು ಸುಖವಾಗಿ ಹಾಲು ಪಾಯಸ ನಿತ್ಯ ಊಟ ಮಾಡಬಹುದು. ನಿನಗಿನ್ನು ನಿಶ್ಚಿಂತೆ ಎನ್ನುವ ಹಾಗೆ ಹೇಳಿದ. ಆ ಹೊತ್ತಿನಲ್ಲಿಯೂ ಲಕ್ಷ್ಮಣ ಅವನ ಮನಸ್ಸಿನಲ್ಲಿರುವ ಆಕ್ರೋಶ ಎಷ್ಟು. ಆಗಡ ಕೈಗೆ ಕಂಬನಿಗರೆದು ಮಾನಸದ ಬೇಗುದಿಯೊಳ್ ಅವನಿಜ ವಲ್ಲಭನ ಬಳಿಗೈದಿ ನಾಗೈದುದಿಲ್ಲ ಪರಾದಂ ಮೈ ಮರೆದು ಪೇಳ್ದುದೆನಗರಿವಿಲ್ಲಂ ಆಗಸದೊಳೆಸೆವ ಭಾಸ್ಕರನಾಣೆಯೇ ನಾಗೈದುದಿಲ್ಲ ಪರಾದಂ ಮೈ ಮರೆದು ಪೇಳ್ದುದೆನಗರಿವಿಲ್ಲ ಪುನ್ನಾಗ ಪುರುಷೋತ್ತಮನೇ ದರೆಯ ನಾಳೈ ಪುನ್ನಾಗ ಪುರುಷೋತ್ತಮನೆ ದರೆಯ ನಾಳೈ ಸಾನುರಾಗದಿಂದ ದರೆಯ ನಾಳೈ ಎನ್ನ ಸರ್ವಾಪರಾಧಗಳಂ ಮನ್ನಿಪ್ಪುದೆಂದಳಾಗ ಎನ್ನ ಸರ್ವಾಪರಾಧಮಂ ಮನ್ನಿಪ್ಪುದು ದರೆಯ ನಾಳೈ ರಾಮ ರಾಮ ದರೆಯ ನಾಳೈ ಎಂದಳಾಗ. ಮೊದಲೇ ದುಃಖಿತಳಾಗಿದ್ದಾಳೆ ಕೈಕೆ. ಉಳಿದ ಈರುವರು ತಾಯಂದಿರಂತೆ ಕೈಕೆಯೂ ಸಮಾನ ದುಃಖಿಯಾಗಿ ತನ್ನ ಮಗನಾದ ಭರತನ ಜೊತೆಗೆ ಬಂದವಳಲ್ಲಿ ಲಕ್ಷ್ಮಣ ಅಷ್ಟು ನಿಷ್ಠುರವಾಗಿ ಮಾತಾಡಿದರೆ ಹೇಗಾದೀತು ಆ ತಾಯಿಗೆ? ಅವಳು ಕಣ್ಣೀರು ಸುರಿಸುವುದಕ್ಕೆ ತೊಡಗುತ್ತಾಳೆ. ಲಕ್ಷ್ಮಣನಿಗೆ ಉತ್ತರವನ್ನು ಹೇಳುವುದಿಲ್ಲ ಕೈಕೇಯಿ. ಬದಲಾಗಿ ರಾಮನ ಬಳಿಗೆ ಹೋಗಿ ನಿಂತುಕೊಂಡು ಮಾತಾಡ್ತಾಳೆ. ರಾಮ, ನನ್ನಿಂದ ಅಪರಾಧ ಆಗಿ ಹೋದದ್ದು ನಾನು ತಿಳಿದು ಅದನ್ನು ಮಾಡಿದ್ದಲ್ಲ. ಮೈ ಮರೆತು ಹೋಗಿತ್ತು. ಆ ಹೊತ್ತಿನಲ್ಲಿ ಆದ ಪ್ರಮಾದ ಅದು. ಯಾರದ್ದೋ ಮಾತು ಕೇಳಿದೆ. ಆ ಸಂದರ್ಭಕ್ಕೆ ನನಗದು ಹಿತವಾಗಿ ಕಂಡಿತು, ಸುಖವಾಗಿ ಕಂಡಿತು. ಅದರಂತೆಯೇ ವರ್ತಿಸಿದೆ. ನಾನು ನಾನಾಗಿ ಇರಲಿಲ್ಲ. ಆದ್ದರಿಂದ ತಿಳಿಯದೇ ಮಾಡಿದ ಅಪರಾಧ ಅದು. ತಿಳಿಯದೇ ಒಂದು ತಪ್ಪು ಆಗಿ ಹೋದರೆ ಅಂತಹವನನ್ನು ಅಪರಾಧಿ ಅಂತ ಗುರುತಿಸುವ ಕ್ರಮ ಇಲ್ಲ. ಆ ಕಾರಣದಿಂದ ನಾನು ಅಪರಾಧಿಯಲ್ಲ ರಾಮ. ನನ್ನನ್ನು ಕ್ಷಮಿಸಬೇಕು ನೀನು ಈ ಹೊತ್ತು. ಹಾಗಾದರೆ ಕ್ಷಮಿಸುವುದು ಹೇಗೆ? ನಾನು ತಿಳಿಯದೆ ಅರಿಯದೆ ಭರತನಿಗೆ
ಹೋಗಬೇಕು, ನೀನು ವನವಾಸಕ್ಕೆ ಹೋಗಬೇಕು ಅಂತ ಕೇಳಿದರೆ ಈಗ ಚೆನ್ನಾಗಿ ತಿಳಿದು ನನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ನಾನು ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ ರಾಮ. ನೀನು ಸಾಮಾನ್ಯನಲ್ಲ, ನೀನು ಪುನ್ನಾಗ ಪುರುಷೋತ್ತಮನಿದ್ದಿ. ಹೇಗೆ ಒಂದು ಸಮೂಹದಲ್ಲಿ ಎತ್ತರವಾದಂತಹ ಆನೆ ರಾಜ ಗಾಂಭೀರ್ಯದಿಂದ ಮೆರೆಯುತ್ತಾ ಪುನ್ನಾಗ ಪುನ್ನಾಗ ಅಂತ ಕರೆಯಿಸಿಕೊಳ್ತದೆಯೋ ಹಾಗೆ ರಾಜರ ಸಮೂಹದಲ್ಲಿ ಪುನ್ನಾಗನಾಗಿ ಮೆರೆಯಬೇಕಾದವನು ನೀನು. ನೀನು ಅಯೋಧ್ಯೆಯ ಆನೆ ರಾಮ. ಹಾಗಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ, ಅಯೋಧ್ಯೆಗೆ ಮರಳಿ ಬಾ, ಪಟ್ಟವನ್ನೇರು, ಅಯೋಧ್ಯೆಗೆ ಅರಸನಾಗಿ ಆಳು ರಾಮ ಅಂತ ಕೈಕೇಯಿ ತಾನೇ ರಾಮನ ಮುಂಭಾಗದಲ್ಲಿ ಬೇಡಿಕೊಂಡ್ರೆ ಮುಂದುವರೆದು ಭರತನೂ ಮಾತಾಡ್ತಾನೆ. ಮಾತೆ ಕೌಸಲ್ಯ ಪಟ್ಟದ ರಾಣಿಯಲ್ತೆ ಮಾತೆ ಮೈ ಮರೆದಾಗ ಕನವರಿಸಿ ಬೇಡಿದ ಮಾತು ಮನದಿಷ್ಟವೇನು. ಅಣ್ಣ ಕೇಳಿದೆಯಾ? ಮಾತೆ ಮೈ ಮರೆತು ಕನವರಿಸಿ ಬೇಡಿದ ಮಾತು ಮನದಿಷ್ಟವೇನು. ನಮ್ಮ ತಾಯಿಯೇ ಹೇಳಿದಳಲ್ಲ ಅಣ್ಣ, ನಾನು ಮೈ ಮರೆತು ಆ ಕೆಲಸವನ್ನು ಮಾಡಿದೆ. ಮೈ ಮರೆತಾಗ ಬರುವಂತಹ ಮಾತಾಗಲಿ, ಮೈ ಮರೆತಾಗ ಮಾಡುವಂತಹ ಕೆಲಸವಾಗಲಿ, ಅದನ್ನು ಯಾವತ್ತಾದರೂ ಮನದ ಇಷ್ಟ ಅಂತ ನಾವು ಗುರುತಿಸುವುದಕ್ಕಾಗುತ್ತದೆಯೇ? ಹಾಗಾದರೆ ತಾಯಿ ಕೈಕೇಯಿ ಮಾಡಿದ ಕೆಲಸ ಅವಳ ಮನದಿಷ್ಟವಲ್ಲ, ಅವಳ ಮನದ ಮಾತೂ ಅಲ್ಲ. ಆ ಮಾತನಾಲಿಸಿದ ತಾತ ಚಿಂತಾಗ್ನಿಯೊಳದ್ದಿ ಬಿಸು ಸುಯಿಗಳಿಂಪೇಳ್ದುದು ಆತನಭಿಷ್ಟಮೇ. ಅದೇ ರೀತಿ ಆ ಕೈಕಾದೇವಿಯ ಮಾತನ್ನು ಕೇಳಿ ಪರಮ ದುಃಖಿತನಾಗಿ ರೋಗಿಷ್ಠನಂತೆ ಬಿದ್ದುಕೊಂಡು ಬಿಸು ಸುಯ್ಯುತ್ತಾ ಆ ಸಂಕಟವನ್ನು ಸಹಿಸಿಕೊಡುತ್ತಾ ನಮ್ಮಪ್ಪ ದಶರಥ ಆಡಿದಂತಹ ಮಾತು ಅದೇನು ನಮ್ಮಪ್ಪನ ಮನದಿಷ್ಟವೋ, ಹೇಗೆ ಕೈಕೇಯಿಯ ಮಾತು ಮನದಿಷ್ಟ ಅಲ್ವೋ ಅದೇ ರೀತಿ ದಶರಥನೂ ಕೂಡ ಮಗ ರಾಮನನ್ನು ಕಾಡಿಗೆ ಹೋಗಲಿ ಅಂತ ನಾನು ಹೇಗೆ ಹೇಳಲಿ ಹೀಗೆ ದುಃಖಿಸ್ತಾ ಇದ್ದ. ಕಾಡಿಗೆ ಹೋಗು ಅಂತ ಒಂದು ಮಾತು ದಶರಥ ಆಡಿದ್ದಿಲ್ಲ, ಅವ ಬಿಸುಸುಯ್ಯುತ್ತಲೇ ಇದ್ದದ್ದು. ಹಾಗಾದರೆ ಅದು ಏನು ನಮ್ಮಪ್ಪನ ಮನದ ಮಾತೇ ಅಲ್ಲವಲ್ಲ? ನೀತಿ ಪಥ್ಯಾಪತ್ಯ ತಜ್ಞ ಗುರುದೇವನು ಈ ಮಾತಿಗೊಪ್ಪಿರ್ಪನೆ. ಅದೇ ರೀತಿ ಅದು ಕೈಕೇಯಿಯ ಅಭಿಪ್ರಾಯ. ಅದಕ್ಕೆ ದಶರಥ ಚಕ್ರವರ್ತಿ ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡಿದಂತಹ ಉದ್ಗಾರ. ಇಷ್ಟಾದ ಮೇಲೆ ಕುಲಪುರೋಹಿತರು ಅಂತ ಇದ್ದಾರಲ್ಲ, ಮಂತ್ರಿ ಪರಿಷತ್ತು ಇಲ್ಲವೇ? ವಸಿಷ್ಠರು ಪಥ್ಯ ಯಾವುದು, ಅಪಥ್ಯ ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ಹೇಳಬೇಕಾದವರು. ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆಯೇ? ಭರತನಿಗೆ ಪಟ್ಟವಾಗಬೇಕು, ರಾಮ ಕಾಡಿಗೆ ಹೋಗಲಿ, ಅದೇ ಸರಿ ಅಂತ ಆಚಾರ್ಯ ವಸಿಷ್ಠರೇನೂ ಹೇಳಿದ್ದಿಲ್ಲ. ಅವರ ಮನಸ್ಸಿನ ಅಭಿಪ್ರಾಯ ನಮಗಿನ್ನೂ ಗೊತ್ತಿಲ್ಲ. ಸದ್ಧರ್ಮ ಸಂಕಲ್ಪ ಸೀತಾ ಮನೋಹರಂ ತನ್ನನುಜನಿಷ್ಟಮಂ ತಿಳಿಯನೇ ಕಾಣಿನಿಂದಂ. ಹಾಗಾದರೆ ಒಟ್ಟಿನಲ್ಲಿ ಏನಾಯಿತು? ನಮ್ಮ ಅಮ್ಮ ಕನಸಿನಲ್ಲಿ ಆಡಿದ ಮಾತು ದಶರಥ ಮೈ ಮೇಲೆ ಎಚ್ಚರ ಇಲ್ಲದೆ ಕೊಟ್ಟಂತಹ ಒಪ್ಪಿಗೆ, ಅದನ್ನು ಅಯೋಧ್ಯೆಯಲ್ಲಿ ವಸಿಷ್ಠರಾದಿಯಾಗಿ ಯಾರೂ ಒಪ್ಪಲಿಲ್ಲ. ಹೋಗಲಿ, ಆದರೂ ಚಿಕ್ಕಮ್ಮನ ಮಾತು, ನಾನು ಕಾಡಿಗೆ ಹೋಗುತ್ತೇನೆ ಅಂತ ನೀನು ಹೊರಟು ಬಂದೆ. ಹೊರಟು ಬರುವಾಗ ಅಣ್ಣ ಒಂದು ಕ್ಷಣ ನಿನ್ನ ತಮ್ಮ ಭರತನ
ವಸಿಷ್ಠನಂತೆ ಯಾರ ರಘುರಾಮನಲ್ಲದೆ ಇನ್ನಾರು ಮನುನೀತಿ ನಿಜ ದಿನಪಾನ್ವಯವ ಬಂದಿಪ್ಪುದಲ್ತೆ ಸಾಕು ಏಕಚಕ್ರಾಧಿಪತ್ಯವ ನಾಳಲ್ ಅರ್ಹರಿನ್ನಾರು ರಘುರಾಮನಲ್ಲದೆ ಏಕಚಕ್ರಾಧಿಪತ್ಯವ ನಾಳಲ್ ಅರ್ಹರಿನ್ನಾರು ಎಂದು ತಿರುಗಿ ಬರದವು. ಹಾಗಾಗಿ ಅಣ್ಣ ಇದು ಯಾರಿಗೂ ಬೇಡವಾದದ್ದು. ಸೂರ್ಯವಂಶದ ಕ್ರಮ ಏನಿದೆ, ಪರಂಪರೆ ಏನಿದೆ, ಅದರಂತೆಯೇ ಮೂವರು ರಾಣಿಯರಲ್ಲಿ ಶ್ರೇಷ್ಠಳಾದವಳು ಕೌಸಲ್ಯ. ಕೌಸಲ್ಯ ಸಂಜಾತ ಕೌಸಲ್ಯ ಸುಪ್ರಜಾ ರಾಮನಾಗಿ ನೇನಿದ್ದಿ. ಜ್ಯೇಷ್ಠ ಪುತ್ರನೇ ಹೌದು. ಪರಂಪರೆಯಿಂದ ಬಂದಂತಹ ಚಕ್ರವರ್ತಿ ಪೀಠ ಎಲ್ಲ ರೀತಿಯಿಂದಲೂ ಕೂಡ ನಿನಗೆ ಸಲ್ಲಬೇಕಾದ್ದೇ ಸರಿ. ನಾನದನ್ನು ಯಾವತ್ತೂ ಬಯಸಿದವನೂ ಕೂಡ ಅಲ್ಲ. ಯಾರೋ ಕೇಳಿದ್ರು ಎನ್ನುವ ಕಾರಣಕ್ಕೆ ನಾನು ಯಾಕೆ ಇರಬೇಕು, ನನಗೆ ಇಷ್ಟ ಇಲ್ಲ ಅಂತಾದರೆ ನಾನು ನಿನ್ನ ಪಾದ ಸೇವಕನಾಗಿಯೇ ಇರಬಯಸ್ತೇನೆ. ನಿನ್ನ ಗುಲಾಮನಾಗಿರಬೇಕಾದವ ನಾನು. ಆದ್ದರಿಂದ ನನಗೆ ಅದೇ ಸ್ಥಿತಿಯೇ ಯೋಗ್ಯ. ಈ ಭರತ ಖಂಡದ ಚಕ್ರವರ್ತಿ ಪೀಠವನ್ನು ನೀನೇ ಏರಿ ವಿರಾಜಮಾನನಾಗಬೇಕು. ಆದ್ದರಿಂದ ಅಣ್ಣ, ದಯವಿಟ್ಟು ಇದನ್ನೊಪ್ಪು, ಸ್ವೀಕರಿಸು, ಬಾ ಅಯೋಧ್ಯೆಗೆ ಅಂತ ಭರತ ಕರೆಯುತ್ತಾನೆ ತನ್ನಣ್ಣನನ್ನು. ದೇವ ದೇವಾ ತವ ವನವಾಸ ಪಿತನಾಜ್ಞೆಯಲ್ಲಂ ಈ ದೇವಿಯರ ಮತಮಲ್ತು ಗುರುಮತಂ ತಾನಲ್ತು ಆವರಾಜ್ಯ ಪ್ರಜೆಗಳ ಅಭಿಮತಂ ತಾನಲ್ತು ದೇವ ಸೋದರರ ಮೆಚ್ಚಿದಲ್ತು ದೇವಾ ತವ ವನವಾಸ ಗುರುಮತಂ ತಾನಲ್ತು ಪಿತನಾಜ್ಞೆಯಲ್ತು ಪ್ರಜೆಗಳ ವಿಮತಂ ತಾನಲ್ತು ಸೋದರರ ಮೆಚ್ಚಿದಲ್ತು ತವ ಪಾದ ಪದ್ಮಂಗಳಿಗೆರಗಿ ತವ ಸೇವೆಯಂ ಗೈವುದೊಂದೇ ತನ್ನ ಕರ್ತವ್ಯಂ
ನಿನ್ನ ಮನಸ್ಸಿನ ಅಭಿಪ್ರಾಯ ನಿನಗೆ ಈ ಪ್ರಭುತ್ವದ ಮೇಲೆ ಆಸೆ ಇಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿದಾಗ ನಿನ್ನನ್ನು ನನ್ನ ತಮ್ಮ ಅಂತ ಹೇಳುವುದಕ್ಕೆ ನನಗೆ ಆನಂದ ಆಗುತ್ತದೆ, ಹೌದು. ಆದರೆ ವಿಷಯ ಅಷ್ಟೇ ಅಲ್ಲ ತಮ್ಮ. ಏನು ಮತ್ತೆ? ಯಾವ ಮೈಮರೆತ ಸ್ಥಿತಿಯಲ್ಲೇ ಆಗಲಿ ತಾಯಿಯಿಂದ ಅಪೇಕ್ಷೆ ಬಂದದ್ದು ಹೌದಾ, ಅಸೌಖ್ಯದ ಅರೆಪ್ರಜ್ಞಾವಸ್ಥೆಯಲ್ಲೇ ಆಗಲಿ ತಂದೆಯ ಬಾಯಿಯಿಂದ ಆ ಮಾತುಗಳು ಬಂದದ್ದು ಹೌದಾ, ಅಸಹಾಯಕನಾದ್ದು ತಂದೆ ಹೌದಷ್ಟೇ. ಅದು ಹೌದು ಅಂತಾದ ಮೇಲೆ ಪುತ್ರರಾದಂತಹ ನಮಗೆ ಅದು ಶಿರೋಧಾರ್ಯ. ಅದು ನನಗೆ ನಿನಗೆ ಅಂತ ಪ್ರತ್ಯೇಕವಾಗಿಲ್ಲ. ಧರ್ಮವನ್ನು ದೃಷ್ಟಿಯಿಂದ ನಾವು ದೃಷ್ಟಿಸಿ ನೋಡಿದರೆ ನೀನೊಬ್ಬ ಬೇರೆ ನಾನೊಬ್ಬ ಬೇರೆ ಎನ್ನುವ ವ್ಯತ್ಯಾಸ ನಮ್ಮೊಳಗಿಲ್ಲ. ನಾವೀರ್ವರೂ ಒಂದೇ. ನೀನು ಬೇರೆ ನಾನು ಬೇರೆ ಆಗುವುದು ಹೇಗೆ? ಈರ್ವರು ಅಣ್ಣ ತಮ್ಮಂದಿರು. ಹಾಗಾಗಿ ಧರ್ಮ ತಪ್ಪಿ ನೀನು ನಡೆದರೂ ಅದು ನನಗೆ ದೋಷಕಾರಕವಾಗುತ್ತದೆ. ನಾನು ಧರ್ಮ ತಪ್ಪಿ ನಡೆಯಬಾರದು, ನೀನು ಅದನ್ನು ಸಮರ್ಥಿಸಬೇಕು. ಈಗ ತಂದೆ ನಮಗಿರುವರಿಗೂ ತಂದೆಯಾಗಿ ಆ ಮಾತುಗಳನ್ನು ಆಡಿದ್ದಾನೆ ಅಂತಾದ ಮೇಲೆ ಹೇಗೆ ವನವಾಸ ನನಗೆ ಸ್ವೀಕಾರ್ಯವಾಗಿ ನಾನು ಕಾಡಿಗೆ ಬಂದೆನು, ನಿನಗೆ ರಾಜ್ಯದ ಅರಸೊತ್ತಿಗೆ ಪಟ್ಟ ಎನ್ನುವ ಹಾಗೂ ತಂದೆಯ ವಚನವೇ ಉಂಟಲ್ವೇ? ಆ ತಂದೆಯ ವಚನವನ್ನು ನೀನು ಈಡೇರಿಸಬೇಕಲ್ಲ, ಅಂದರೆ ನೀನು ಪಟ್ಟವನ್ನೇರಬೇಕಲ್ಲ. ಅದರ ಬದಲು ನಾನು ಹೋಗಿ ಅಯೋಧ್ಯೆಯಲ್ಲಿ ಪಟ್ಟವನ್ನೇರುವುದು ಅಂತಾದರೆ ಅದು ನಮ್ಮ ಹೊಣೆಗಾರಿಕೆ ಬದಲಾದ ಹಾಗೆ ನಾವು ನಮಗೆ ಬೇಕಾದ ಹಾಗೆ ನಮ್ಮ ಇಷ್ಟದಂತೆ ನಡೆದುಕೊಳ್ತೇವೆ ಅಂತಂದರೆ ತಂದೆಯ ಮಾತಿಗೆ ನಾವು ಎಷ್ಟು ಬೆಲೆ ಕೊಟ್ಟ ಹಾಗಾಯಿತು. ಹಾಗೆ ಮಾಡಿದರೆ ಈಗಾಗಲೇ ಏನು ಪುರುಹೂತ ಪಟ್ಟವನ್ನೇರುವುದಕ್ಕೆ ಸಂದನೋ ಅಂತ ಕೇಳಿದೆ. ಆ ಬಾನ ನಡೆಯಲ್ಲಿ ಇರುವಂತಹ ಅಂದರೆ ಸ್ವರ್ಗದಲ್ಲಿರುವಂತಹ ನಮ್ಮಪ್ಪ ನಾವು ಹೀಗೆ ದೋಷಿಗಳಾದರೆ, ವ್ಯತ್ಯಯವನ್ನು ಮಾಡಿದರೆ, ತಪ್ಪಿ ನಡೆದರೆ ಅವನ ಪತನವಾಗುವುದಿಲ್ಲವೇ? ಅದು ಅವನಿಗೆ ದುಷ್ಕೀರ್ತಿಕರವಾದದ್ದಲ್ಲವೇ ತಮ್ಮ? ಆದ್ದರಿಂದ ನಾವು ಮಾಡಕೂಡದು. ಪಟ್ಟವನ್ನು ನೀನೇ ಏರಬೇಕು, ನಾನು ಕಾಡಲ್ಲೇ ಇರ್ತೇನೆ ಅಂತ ಶ್ರೀರಾಮಚಂದ್ರ ಹೇಳಿದರೆ ಸತ್ಯ ಸಂಕಲ್ಪ ನೀನೌದಲೈ ಶ್ರೀರಾಮ ನಿತ್ಯ ಮುಕ್ತಂ ಭಕ್ತಿ ಭರಿತಂ ಭರತ ಸಂತುತ್ಯಮೀರ್ವರು ಪೇಳುದಂತಿರಲಿ ಅಯೋಧ್ಯೆ ತಾಂ ರಾಮ ರಾಜ್ಯಮೆನಿಪ್ಪುದು ಭೃತ್ಯನಾಗಿರ್ದು ಕೈಕಾಸುತಂ ತವ ಪಾದಕ್ಕೆ ಅತ್ಯಧಿಕ ಭಕ್ತಿಂ ರಾಜಕಾರ್ಯಂಗಳಂ ನಿತ್ಯಮರ್ಪಿಸಲಿ ತವ ಪಾದುಕಾಯುಗ್ಮಕ್ಕೆ ಭೃತ್ಯನಾಗಿರ್ದು ಕೈಕಾಸುತಂ ರಾಜಕಾರ್ಯಂಗಳಂ ನಿತ್ಯಮರ್ಪಿಸಲಿ ತವ ಪಾದುಕಾಯುಗ್ಮಮಂ ಕರುಣಿಪ್ಪುದು ಶ್ರೀರಾಮ ಎಂದ ನಾರ್ಯವೋ. ಮಗು ಶ್ರೀರಾಮ, ವಸಿಷ್ಠ ಮಹರ್ಷಿಗಳು ಹೇಳುತ್ತಾರೆ, ನಿನ್ನ ಮಾತುಗಳು ಶ್ಲಾಘನೀಯವಾದುದೇ. ಆದರೆ ಭರತ ಹೇಳುವುದರಲ್ಲೂ ಅಷ್ಟೇ ಅರ್ಥ ಇದೆ ಶ್ರೀರಾಮ. ಆದರೆ ಪಿತೃವಚನ, ನೀನು ವನವಾಸವನ್ನು ಮಾಡಬೇಕು, ಅದನ್ನು ನೀನು ಖಂಡಿತ ಮಾಡದೇ ಇರಲಾರೆ ಅಂತ ನೀನು ಸಂಕಲ್ಪವನ್ನೇ ಕೈಕೊಂಡದ್ದು ಹೌದಾದರೆ ಅದಕ್ಕೂ ಅವಕಾಶವನ್ನು ಮಾಡಿಕೊಳ್ಳೋಣ. ಭರತ ತನಗೆ ರಾಜ್ಯವನ್ನು ಬೇಡ ಅಂತ ಹೇಳ್ತಾನೆ ಅಂತಾದರೆ ತಂದೆ ಕೊಡಲಿ, ತೆಗೆದುಕೊಳ್ಳಬೇಕಾದವನಿಗೆ ಅದನ್ನು ಬೇಡ ಅಂತ ಬಿಡುವಂತಹ ಹಕ್ಕು ಖಂಡಿತ ಇದೆಯಲ್ಲ. ಆದ್ದರಿಂದ ಭರತ ಅದನ್ನು ನಿನಗೆ ಬಿಡ್ತಾನೆ ಅಂತಾದರೆ ಅಯೋಧ್ಯೆಯ ಅರಸೊತ್ತಿಗೆ ನಿನ್ನದೇ, ನೀನೇ ಅಯೋಧ್ಯೆಯ ಚಕ್ರವರ್ತಿ. ಆದರೆ 14 ವರ್ಷಗಳ ವನವಾಸ ನಿನಗೆ ತಂದೆಯಿಂದ ವಿಧಿಸಲ್ಪಟ್ಟಿರುವುದರಿಂದ ಆ 14 ವರ್ಷದ ವನವಾಸವನ್ನು ನೀನು ಪೂರೈಸು. ಅದಕ್ಕೆ ಬದಲಾಗಿ ನಿನ್ನ ಪ್ರತಿನಿಧಿಯಾಗಿ ನಿನ್ನ ತಮ್ಮನಾದಂತಹ ಭರತ ನಿನ್ನ ಆಡಳಿತೆಯನ್ನೇ ಅಯೋಧ್ಯೆಯಲ್ಲಿ ನಡೆಸ್ತಾ ಇರಲಿ. ಹಾಗಾದರೆ ಅಯೋಧ್ಯೆಯಲ್ಲಿ ನಡೆಯುವುದು ಭರತನ ಆಡಳಿತ ಅಲ್ಲ, ಅದು ರಾಮನ ಆಡಳಿತವೇ, ರಾಮರಾಜ್ಯವೇ ನಡೆಯುತ್ತದೆ. ಆ ರಾಮರ
ವಸಿಷ್ಠರು ಅಭಿಪ್ರಾಯಪಟ್ಟಾಗ ಶ್ರೀರಾಮ ಇನ್ನೇನು ಹೇಳ್ತಾನೆ? ಗುರುವಚನಮಂ ಮೀರಳಲವಲ್ಲಾಗ ಗುರುವಚನಮಂ ಮೀರಳಲವಲ್ಲಂ ಯಮಗೆಂದು ಶಿರಬಾಗಿ ನಮಿಸಿ ಸೂರ್ಯನ ನೆನೆದು ರಾಘವಂ ಭರತ ನೀಂ ಪರಿತೃಪ್ತನಾಗಲೈ ತವ ಕೀರ್ತಿ ಚಿರಮಿರಲಿ ಜಗದೊಳು ತರಣಿ ಕುಲ ಜಾತರ್ಗೆ ಸತ್ಯ ಧರ್ಮಗಳು ಆಭರಣವೆನಿಸಲಿ ಕೊಡುವೆನೆನ್ನ ಪಾದುಕೆಗಳು ಭರತ ಪರಿತೃಪ್ತನಾಗೆಲೈ ಕೊಡುವೆನೆನ್ನ ಪಾದುಕೆಗಳಂ ಸ್ಥಿರ ಚಿತ್ತದಿಂದ ಅಯೋಧ್ಯೆಯಂ ಪಾಲಿಸು ಎಂದು ಪಾದುಕೆಗಳಂ ಭರತಗಿದ್ದವು. ವಸಿಷ್ಠರ ಆ ಮಾತಿನ ಮೇಲೆ ಶ್ರೀರಾಮಚಂದ್ರನದು ಯಾವುದೂ ಮುಂದೆ ಪ್ರತಿವಾಕ್ಯ ಇಲ್ಲ. ಯಾಕಂದ್ರೆ ಅದು ಗುರುವಾಕ್ಯ. ಗುರುವಾಕ್ಯ ಎನ್ನುವುದು ಗುರುವಿನ ವಾಕ್ಯ ಮಾತ್ರ ಅಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ವಾಕ್ಯವೂ ಹೌದು. ಶಾಸ್ತ್ರವೇ ಒಪ್ಪ ವಾಕ್ಯ ಅದು. ಅದನ್ನೇ ಗುರು ವಸಿಷ್ಠರು ಆಡಿದ್ದಾರೆ. ಆದ್ದರಿಂದ ತಾನದನ್ನು ಅಂಗೀಕರಿಸ್ತೇನೆ. ಗುರುವಿನ ಮತವನ್ನು ಮೀರುವುದಕ್ಕುಂಟೆ. ಆದೀತು ಗುರುಗಳೇ, ನೀವು ಹೇಳಿದ ಹಾಗೆಯೇ ಆಗಲಿ. ಸೂರ್ಯವಂಶೀಯರ ಆಡಳಿತ, ಆ ಪರಂಪರೆಗೆ ಯಾವುದೇ ಲೋಪ ಬರದಿರಲಿ. ಹೀಗೆ ಹೇಳುತ್ತಾ ಶ್ರೀರಾಮಚಂದ್ರ ತಮ್ಮ ವಂಶದ ಮೂಲ ಪುರುಷನಾದಂತಹ ಭಗವಾನ್ ಭಾಸ್ಕರನನ್ನು ಮನಸ ನೆನೆದುಕೊಳ್ತಾನೆ. ಗುರುವಿನ ಮಾತನ್ನು ನಡೆಸುವುದಾಗಿ ಸಂಕಲ್ಪವನ್ನು ಮಾಡಿದವನಾಗಿ ಭರತನನ್ನು ಬಳಿಗೆ ಕರೆದು, ಈಗ ಪರಿತೃಪ್ತನಾದೆಯಷ್ಟೇ ಭರತ, ನಿನಗೂ ಸಮಾಧಾನ ಆಯಿತು, ನನಗೂ ಕೂಡ ನಾನು ಪಿತೃವಾಕ್ಯವನ್ನು ಪಾಲಿಸುವುದಕ್ಕೆ ಮುಂದಡಿಯನ್ನಿಡ್ತಾ ಇದ್ದೇನೆ ಎನ್ನುವ ಸಮಾಧಾನವೂ ಉಂಟು. ಹಾಗಾದರೆ ಧರ್ಮ ತಪ್ಪಿ ನೀನೂ ನಡೀಲಿಲ್ಲ, ಧರ್ಮ ತಪ್ಪಿ ನನಗೂ ನಡೀಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಈ ಸತ್ಯ ಧರ್ಮಗಳೇ ನಮ್ಮ ಸೂರ್ಯವಂಶೀಯ ಆಡಳಿತದ ಬೇರುಗಳು ತಮ್ಮ. ಅದನ್ನು ಯಾವತ್ತೂ ನೆನಪಿನಲ್ಲಿಟ್ಟುಕೊಂಡಿರು. ಅಯೋಧ್ಯೆಗೆ ಹೋಗಿ ನೀನಾಳುವಂತಹ ಸಂದರ್ಭದಲ್ಲಿಯೂ ಕೂಡ ಈ ಎರಡು ಸೂತ್ರ ವಾಕ್ಯಗಳನ್ನು ಯಾವತ್ತೂ ಮರಿಬೇಡ. ಪ್ರಜೆಗಳನ್ನು ಬಹಳ ಚೆನ್ನಾಗಿ ನೋಡಿಕೋ, ನನ್ನ ಪರವಾಗಿಯೇ ಆಡಳಿತೆಯನ್ನು ಮಾಡ್ತಾ ಇರು. 14 ವರ್ಷಗಳು ಮುಗಿಯುವ ಹೊತ್ತಿಗೆ ನಾನು ಮತ್ತೆ ಅಯೋಧ್ಯೆಗೆ ಮರಳಿ ಬರ್ತೇನೆ. ಆ ನಂತರ ನಾವೆಲ್ಲ ಒಂದಾಗಿರೋಣ. ಈಗೋ ನನ್ನೆರಡೂ ಪಾದುಕೆಗಳನ್ನು ನಿನಗೆ ನಾನು ಅನುಗ್ರಹ ಪೂರ್ವಕವಾಗಿ ಕೊಡ್ತಾ ಇದ್ದೇನೆ ಅಂತ ಹೇಳುತ್ತಾ ತನ್ನ ಎರಡೂ ಪಾದುಕೆಗಳನ್ನು ಭರತನಿಗೆ ಕೊಡ್ತಾನೆ ಶ್ರೀರಾಮಚಂದ್ರ. ಸಾದರದೊಳಬಿವಾದನಂ ಗೈದು ರಾಘವನ ಪಾದಮಂ ತೊಳೆದು ತತ್ತೀರ್ಥದಿಂ ತಣಿದು ಪರಮಾದರದಿ ಪಾದುಕಾಯುಗ್ಮಮಂ ಶಿರದ ಮೇಲಿಟ್ಟು ಬಲಬಂದು ಭರತಂ ಸಾದರದೊಳಬಿವಾದನಂ ಗೈದು ರಾಘವನ ಪಾದಮಂ ತೊಳೆದು ತತ್ತೀರ್ಥದಿಂ ತಣಿದು ಪರಮಾದರದಿ ಪಾದುಕಾಯುಗ್ಮಮಂ ಶಿರದ ಮೇಲಿಟ್ಟು ಬಲಬಂದು ಭರತಂ ಪಾದಮಿದು ದೇವಗಂಗಾ ಸದನಂ. ಇದು ದೇವಗಂಗಾ ಸದನ. ಅದ ತೊಳೆದ ಪಾದಮಿದು
ಇದ್ದುಕೊಂಡು ನಾನು ಭೃತ್ಯನಾಗಿ ಆಳ್ತಾ ಇರ್ತೇನೆ. ಅಣ್ಣನಿಗೆ ಮತ್ತೊಮ್ಮೆ ವಂದಿಸಿ ಭರತ ಬೀಳ್ಕೊಂಡಿದ್ದಾನೆ. ಪ್ರಜಾಜನರೆಲ್ಲ ಭರತನನ್ನು ಅನುಸರಿಸಿ ಅಯೋಧ್ಯೆಯನ್ನು ಸೇರಿಕೊಂಡಿದ್ದಾರೆ. ಆ ಹೊತ್ತು ಭರತ ಏನು ಜಟಾವಲ್ಕಳಗಳನ್ನು ಧರಿಸಿದನೋ ಅದನ್ನು ಮತ್ತೆ ಕಳಚಿದ್ದು ಯಾವಾಗ? ರಾಮ ಬಂದ ಮೇಲೆ ನಂದಿಗ್ರಾಮದಲ್ಲಿ ಇದ್ದಷ್ಟು ಸಮಯವೂ ಅವನೂ ವನವಾಸಿಯಾಗಿಯೇ ಉಳಿದ. ಅಷ್ಟು ದೊಡ್ಡವ ಭರತ, ರಾಮನಿಗಿಂತಲೂ ದೊಡ್ಡವನು ಅಂತ ಕಂಡು ಹೋಗುತ್ತದೆ. ಆದರೆ ಭರತನನ್ನು ಅಷ್ಟು ದೊಡ್ಡವನನ್ನಾಗಿ ತೋರಿಸಿದ್ದು ಶ್ರೀರಾಮಚಂದ್ರನೇ ಅಲ್ವೇ? ಲೋಕಾಭಿರಾಮನಾದಂತಹ ಶ್ರೀರಾಮನಿಗೆ ನಮೋ ನಮೋ ಅನ್ನೋಣ. ಆಟಿ ತಿಂಗಳ ಈ 4 ವಾರಗಳಲ್ಲಿ ರಾಮಾಯಣ ಪ್ರವಚನವನ್ನು 2-3 ವರ್ಷಗಳಿಂದ ನಾವೇನು ಆಚರಿಸ್ತಾ ಬರ್ತಾ ಇದ್ದೇವೆ, ಅದೇ ರೀತಿಯದಾಗಿ ಈ ವರ್ಷವೂ ಕೂಡ ಆಟಿ ಮಾಸದ ಆರಂಭದ ಶುಕ್ರವಾರದಂದು ತೊಡಗಿ ಕೊನೆಯ ಶುಕ್ರವಾರ, ವಿಶೇಷವಾಗಿ ಈ ಶುಕ್ರವಾರ ನಮಗೆ ವರಮಹಾಲಕ್ಷ್ಮಿ ವ್ರತದ ಒಂದು ಸಂಭ್ರಮದ ಒಂದು ವಿಶೇಷ ಶುಭ ದಿನವೂ ಆಗಿದೆ. ಮಹಾಲಕ್ಷ್ಮಿ ವರದಾಯಿನಿಯಾಗಿ ಮಂದಿಗಳನ್ನು ಅನುಗ್ರಹಿಸುವಂತಹ ದಿವಸ ಇದು. ನಮಗೆಲ್ಲ ವರಗಳು ಬೇಕು, ನಮ್ಮ ಬದುಕು ಹಸನಾಗಬೇಕು, ದೇಶ ಸುಭಿಕ್ಷ ಆಗಬೇಕು, ಅದನ್ನೆಲ್ಲ ಕೊಡಬೇಕಾದವಳು ಆ ವರಮಹಾಲಕ್ಷ್ಮಿಯೇ. ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಈ 4 ವಾರಗಳಲ್ಲಿ ರಾಮಾಯಣದ ವಾಚನ ಪ್ರವಚನವನ್ನು ಕೇಳಿದಂತಹ ಎಲ್ಲ ಮಂದಿಗೆ, ಸ್ಥಳವಂದರಿಗೆ, ಸುತ್ತಮುತ್ತಲ ಊರವರಿಗೆ ಎಲ್ಲವರಿಗೂ ಕೂಡ ತಾಯಿ ದುರ್ಗಾ ಪರಮೇಶ್ವರಿ ಆಯುರಾರೋಗ್ಯ ಐಶ್ವರ್ಯಾದಿ ಸಕಲ ಸಂಪತ್ತುಗಳನ್ನು ಅನುಗ್ರಹಿಸಲಿ ಅಂತ ಬೇಡಿಕೊಳ್ಳುವುದರ ಜೊತೆಗೆ ರಾಮನಾಮ ತಾರಕ ಮಂತ್ರ ಏನಿದೆ ಅದನ್ನು ನಾವು ಯಥಾಸಾಧ್ಯ ಪುರಸ್ಕರಣೆ ಮಾಡ್ತಾ ಇರೋಣ. ಸನ್ಮಾರ್ಗದಲ್ಲಿ ಸಾಗುವುದಕ್ಕೆ ಅದು ನಮಗೆ ದಾರಿದೀಪವಾಗಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಬಂದಂತಹ ತಮಗೆಲ್ಲ ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮಂಗಲ ಪದ್ಯವನ್ನು ಹಾಡ್ತೇವೆ. ಶ್ರೀರಮಣನ ಪ್ರಿಯ ಜಗನ್ಮಾತೆ, ಶ್ರೀರಮಣನ ಪ್ರಿಯ ಜಗನ್ಮಾತೆ, ಅರವಿಂದಾಲಯ ತಾಯೇ ಶರಣು ಹೊಕ್ಕೆನು ಕಾಯೇ, ಕಮಲ ಸುಗಂಧಿಯೇ ಕಮಲಾ ನೇತ್ರೆಯೇ ಕಮಲಾ ವಿಮಲಾ ಶೋಭಿತೆ, ಕಮನೀಯ ಹಸ್ತಪದ ಕಮಲ ವಿರಾಜಿತೆ, ಕಮಲೆ ಕಾಯೇ ಎನ್ನನು. ಶ್ರೀರಮಣನ ಪ್ರಿಯ, ಶ್ರೀರಮಣನ ಪ್ರಿಯ, ಶ್ರೀರಮಣನ ಪ್ರಿಯ ಜಗನ್ಮಾತೆ, ಅರವಿಂದಾಲಯ ತಾಯೇ ಮಂಗಳಂ ಶೃಂಗಾರ ಪೂರ್ಣಂಗೆ ಸಕಲ ಶುಭ ಮಂಗಳಂ ಲೋಕ ಕಲ್ಯಾಣ ಕರ್ತಂಗೆ, ಜಯ ಮಂಗಳಂ ರಘುಕುಲೋತ್ತುಂಗ ಜಗದ ವಿರಾಮ ಸತ್ಯ ಸಂಕಲ್ಪ ಹರಿಗೆ, ಮಂಗಳಂ ಸಾಕೇತ ಚಕ್ರಾಧಿಪತಿಗೆ ಶುಭ ಮಂಗಳಂ ಸಕಲ ಮುನಿ ಸಂಸೇವಿತಂಗೆ, ಜಯ ಮಂಗಳಂ ಮಾಂಗಿರಿ ನಿವಾಸರಂಗಂಗೆ, ಜಯ ಮಂಗಳಂ ಶುಭ ಮಂಗಳೋ ಮಂಗಳೋ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ, ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ, ನಮಸ್ತಸ್ಸೈ 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 ನಮೋ ನಮಃ. ಆತ್ಮೀಯ ಭಗವತ್ ಮಹಾಶಯರೇ, ಶ್ರಾವಣ ಮಾಸದ 4 ಶುಕ್ರವಾರ ಶ್ರೀ ಕ್ಷೇತ್ರದಲ್ಲಿ ರಾಮಾಯಣ ಮಾಸಾಚರಣೆಯ ಪ್ರಯುಕ್ತವಾಗಿ ರಾಮಾಯಣದ ಮಹಾಕಾವ್ಯದ ತೊರವೆರಾಯನ ಆಯ್ದ ಭಾಗದ ರಾಮೋ ಲೋಕಾಭಿರಾಮ ಎಂಬಂಥ ಪುಣ್ಯ ಕಥಾಭಾಗವನ್ನು 4 ಕಂತುಗಳಲ್ಲಿ ನಮಗೆ ವಿವರಿಸಿದಂತಹ ಯಕ್ಷಗಾನ ಕ್ಷೇತ್ರದಲ್ಲಿ ಅಗ್ರಮಾನ್ಯರಾದಂಥ ಸರ್ಪಂಗಲ ಈಶ್ವರ ಭಟ್ ಹಾಗೂ ವಾಚನವನ್ನು ನುಡಿದಂಥ ಸುರೇಶ್ ಅತ್ತೂರು ಇವರಿಗೆ ಕ್ಷೇತ್ರದ ಪರವಾಗಿ ಧನ್ಯವಾದಗಳು. ಕೇಳಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಕ್ಷೇತ್ರದ ವ್ಯವಸ್ಥೆ ಮಾಡಿದಂಥ
ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಮುಂದೆ ಇಂತಿನ ಕಥಾಭಾಗ ಈ ಜರುಗುವುದಕ್ಕೆ ಕ್ಷೇತ್ರದ ದೇವರು ಶ್ರೀರಾಮನು ಅನುಗ್ರಹ ಮಾಡುತ್ತಾ ಹೇಳುತ್ತಾ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ವಂದೇ ಮಾತರಂ.